ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ವಿಚಾರ ಬಹುಶಃ ಕಳೆದ 3-4 ತಿಂಗಳಿಂದ ಬಹಳಷ್ಟು ಚರ್ಚೆ ಆಗಿರುವಂತ ಸಂಗತಿ ಇದು. ರೈತರ ಆತ್ಮಹತ್ಯೆ ಪ್ರಕರಣಗಳು ದೇಶದಾದ್ಯಂತ ಜಾಸ್ತಿ ಆಗ್ತಾ ಇದ್ದಾವೆ, ದೇಶದಾದ್ಯಂತ ರಾಜ್ಯದಲ್ಲಿ ಮಿತಿಮೀರಿ ಹೋಗ್ತಾ ಇದೆ ಅನ್ನುವಂಥ ಒಂದು ಚರ್ಚೆ ನಡೀತಾ ಇದ್ದಂಥದ್ದು. ಸೊ ಈಗಿನ ಅಂಕಿಅಂಶದ ಪ್ರಕಾರ ನಿನ್ನೆಯ ದಿನಕ್ಕೆ ಅಂದರೆ 98 ದಿನದ ಅಂಕಿಅಂಶದಲ್ಲಿ 442 ಜನ ರೈತರ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಅಂದರೆ ಈ ಸಮಸ್ಯೆ ಆರಂಭ ಆದಾಗಲೇ ಅವರಿಗೆ ರೈತರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಬಂತು. ಬಟ್ ಯಾವುದು ಕೂಡ ಯೂಸ್ ಆಗಲಿಲ್ಲ ಅನ್ನುವಂಥದ್ದು ಸದ್ಯದ ಅಂಕಿಅಂಶವನ್ನು ಗಮನಿಸಿದರೆ ಸ್ಪಷ್ಟವಾಗತ್ತೆ. ಒಂದು ಕಡೆಯಲ್ಲಿ ಬಿಜೆಪಿ ಕೂಡ ರೈತ ಚೈತನ್ಯ ಯಾತ್ರೆ ಅಂತ ಮಾಡಿಕೊಂಡು ರಾಜ್ಯದಾದ್ಯಂತ ತಿರುಗಾಡಿದ್ರು, ಕಾರ್ಯಕ್ರಮವನ್ನು ಮಾಡಿದ್ರು. ಬಟ್ ಯಾರು ಏನೇ ಮಾಡಿದ್ರು ಕೂಡ ರಾಜ್ಯ ಮತ್ತೊಂದು ವಿದರ್ಭ ಆಗೋ ಕಡೆಗೆ ಹೊರಟಿದ್ಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಸೊ ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಮಾತಾಡಬೇಕು. ಒಂದು ಕಡೆಯಲ್ಲಿ ಬಿಜೆಪಿ ಅವರನ್ನ ಕೇಳಿದ್ರೆ ರಾಜ್ಯದವ್ರು ಏನು ಪ್ರಯೋಜನ ಇಲ್ಲ ರೀ, ರಾಜ್ಯ ಮುಖ್ಯಮಂತ್ರಿಗಳು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳ್ತಾರೆ. ಕಾಂಗ್ರೆಸ್ನವರನ್ನ ಕೇಳಿದ್ರೆ ನಾವು ಸರಿ, ಕೇಂದ್ರದವ್ರು ಏನ್ರಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವ್ರು ಕೇಳ್ತಾರೆ. ಸೊ ಈ ಹೊತ್ತಲ್ಲಿ ಅಂದ್ರೆ 98 ದಿನದಲ್ಲಿ 442 ಜನ ಸಾವನ್ನಪ್ಪಿರುವಂತ ಈ ಸಂದರ್ಭದಲ್ಲಿ ಇಬ್ಬರು ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರನ್ನ ನಾವು ಮಾತಾಡಿಸಬೇಕು. ಏನು ಹೇಳ್ತಾರೆ ಇವರು, ಈ ಹೊತ್ತಲ್ಲಿ ಇವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಇದನ್ನು ಕೇಳಬೇಕು. ಇಬ್ಬರು ಅತಿಥಿಗಳು ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಡೆಯಿಂದ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾಂಗ್ರೆಸ್ನ ಕಡೆಯಿಂದ ಕಾವು ಹೇಮನಾಥ್ ಶೆಟ್ರು, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಿಜೆಪಿಯ ಕಡೆಯಿಂದ ಮಹೇಶ್ ತುಪ್ಪೆಕಲ್ ಅವರು ಇದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಿಮ್ಮನ್ನೇ ಕೇಳಬೇಕು, 98 ದಿನದಲ್ಲಿ 442 ಜನ, ಈ ಹಿಂದೆಯೂ ಕೂಡ ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, 442 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಸರ್ಕಾರ ಸೀರಿಯಸ್ ಇದೆ ಅಂತ ಅನಿಸುತ್ತಾ ನಿಮಗೆ? ಸರ್ಕಾರ ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಿದೆ. ಒಂದು ಕಡೆಯಲ್ಲಿ ರೈತರ ಸಾಲದಿಂದಾಗಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳುವ ದೊಡ್ಡ ಆರೋಪಗಳಿತ್ತು. ಈ ಬಗ್ಗೆ ನಾವು ಗಮನಿಸಿದ ಹಾಗೆ ಬಹಳಷ್ಟು ಘಟನೆಗಳು ಕೇವಲ ಸಾಲಗಾರನು ಮಾತ್ರ ಅಲ್ಲ, ಬೇರೆ ಬೇರೆ ಕಾರಣಗಳಿಂದ ಆತ್ಮಹತ್ಯೆಗಳನ್ನು ಮಾಡುವಂತದ್ದನ್ನು ನಾವು ನಿಮ್ಮ ನಾಯಕರು ಹೇಳಿದಂತ ಲವ್ ಫೇಲ್ಯೂರು ಅಲ್ಲ, ಯಾವುದು ಡ್ರಗ್ ಅಡಿಕ್ಟ್, ಇದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಒಟ್ಟು ಈಗ ನಾನು ಹೇಳ್ತಾ ಇರೋದು, ಸಾಲದಿಂದಲೇ ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಇದ್ರೆ ಸರ್ಕಾರ ಅದಕ್ಕೆ ಸ್ಪಂದನೆ ನೀಡುವ ದೃಷ್ಟಿಯಲ್ಲಿ ಯಾವುದೇ ಬ್ಯಾಂಕ್ಗಳಿಂದ ಈಗ ನೋಟಿಸ್ಗಳು ಬರ್ತಾ ಇಲ್ಲ. ಹೆಚ್ಚಿನ ಅಂಶ ಸರ್ಕಾರಿ ಬ್ಯಾಂಕ್ಗಳಿಂದಲ್ಲ, ಯಾವ ಬ್ಯಾಂಕ್ನಿಂದಲೂ ಸಹ ಅಥವಾ ಒಂದು ಫೈನಾನ್ಸ್ ಇಂದ ಎಲ್ಲಿಂದ ತೆಗೆದ್ರು ಒಬ್ಬ ಸುಖ ಸುಮ್ಮನೆ ಸಾಯ್ತಾ ಇದ್ದಾರೆ. ಅಲ್ಲ, ನಾನು ಹೇಳ್ತಾ ಇರೋದು ರೈತರ ಮೇಲೆ ಸರ್ಕಾರ ನಿಗಾ ಇರಿಸಿ ರೈತರಿಗೆ ಯಾವುದೇ ದೃಷ್ಟಿಯಲ್ಲಿ ತೊಂದರೆಗಳು ಆಗಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ಸರ್ಕಾರಗಳು ಕ್ರಮಗಳನ್ನು ಕೈಗೊಳ್ತಾ ಇದೆ. ನಾನು ಆ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೇನೆ. ಈಗ ಯಾವ ರೈತನಿಗೂ ಒಂದು ಸಾಲದ ನೋಟಿಸ್ಗಳು ಬರ್ತಾ ಇಲ್ಲ, ಅಥವಾ ಸಾಲದ ವಸೂಲಿಗಾಗಿ ಯಾವುದೇ ಬ್ಯಾಂಕ್ ಅಥವಾ ಸಂಸ್ಥೆಗಳಿಂದ ರೈತರ ಮೇಲೆ ಯಾವುದೇ ಒತ್ತಡಗಳನ್ನು ಏರ್ತಾ ಇಲ್ಲ. ಹಾಗಿದ್ರೆ ಮತ್ತೆ ಯಾಕೆ ಸಾಯ್ತಾರೆ ಅಂತ ಹೇಳುವ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತಾ ಇದೆ. ರೈತರಿಗೆ ಅಂತ ಗೊಂದಲಗಳು ಈಗ ಇಲ್ಲ. ಒಂದು ದಿವಸ ಆತ್ಮಹತ್ಯೆ ಬಡ್ಡಿ ಮಾಫಿಯಾ ಕಾರಣ ಅಂತ ನಿಮ್ಮ ಒಂದು ಕಡೆಯಲ್ಲಿ ಬಡ್ಡಿ ಮಾಫಿಯಾವನ್ನು ಮಟ್ಟ ಹಾಕ್ತೇನೆ ಅಂತ ಹೊರಟ್ರಿ, ಆರಂಭ ಶೂರತ್ವ ಮಾತ್ರ ಆಗಿತ್ತು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಜಿಗಿತುಕೊಂಡಿದೆ. ಇಲ್ಲ, ನಾನು ಹೇಳುದು ಈಗ ಸಮೇತ ಯಾರಿಗಾದ್ರೂ ರೈತರ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆ ಆಗ್ಲಿಲ್ಲ. ಇಲ್ಲ, ಈಗ ನಾನು ಹೇಳ್ತಾ ಇರೋದು ಈಗ ಸಮೇತ ಇವತ್ತು ಬ್ಯಾಂಕ್ಗಳಿರ್ಬೋದು ಅಥವಾ ಇವತ್ತು ಮೀಟರ್ ಬಡ್ಡಿಯ ಒಂದು ಸಮಸ್ಯೆಗಳಿರ್ಬೋದು, ಯಾರಿಗೆ ಅಂತ ಸಮಸ್ಯೆ ಇದೆ ಅದಕ್ಕೆ ಕೂಡಲೇ ಸ್ಪಂದನೆಯನ್ನು ಸರ್ಕಾರ ಇವತ್ತು ಕೊಡ್ತಾ ಇದೆ. ಇಲಾಖೆ ಅದಕ್ಕೆ ಬೇಕಾದಂತ ಎಲ್ಲ ರಕ್ಷಣೆಗಳನ್ನು ಕೊಡ್ತಾ ಇದೆ. ಒಂದು ಕಡೆಯಲ್ಲಿ ಹಾಗಾದ್ರೆ ಯಾಕೆ ಸರ್ ದಿನಕ್ಕೆ 4ರಂತೆ 5ರಂತೆ ರೈತರ ಸಾವನ್ನಪ್ತಾ ಇದ್ದಾರೆ? ವಿದೌಟ್ ರೀಸನ್ ಸಾಯ್ತಾ ಅಲ್ಲ, ವಿದೌಟ್ ರೀಸನ್ ಅಲ್ಲ, ಯಾವ ಕಾರಣಕ್ಕೆ ಸಾಯ್ತಾ ಇದ್ದಾರೆ ಅಂತ ಹೇಳುವ ವಿಮರ್ಶೆಗಳು ಅನೇಕ ಬಾರಿಗಳ ಆಗಿದೆ. ಎಲ್ಲ ಆತ್ಮಹತ್ಯೆಗಳು ಅದು ಕೇವಲ ರೈತರ ಸಮಸ್ಯೆಗಳಿಂದ ಆಗಿದೆ ಅಂತ ಹೇಳುವುದನ್ನು ಇಲ್ಲಿ ಗಮನಿಸಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅದರಲ್ಲಿ ಒಂದು 50% ಆ ಸಮಸ್ಯೆಯಿಂದ ಆಗಿರ್ಬೋದು. ಆದರೆ ಒಂದು ರೀತಿಯಲ್ಲಿ ಇದನ್ನು ಸರ್ಕಾರದ ಮೇಲೆ ಆರೋಪವನ್ನು ಜವಾಬ್ದಾರಿ ಆಗೋದಿಲ್ಲ. ಅಲ್ಲ, ಸರ್ಕಾರವೇ ಅಲ್ಲ. ನಾವು ಈಗ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರೆ ಅಂತ ಆದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ಅಲ್ಲ, ಜವಾಬ್ದಾರಿ ಅಂತ ಹೇಳಿದ್ರೆ ರೈತರು ಈಗ ರೈತರ ಪರವಾಗಿ ರೈತರಿಗೋಸ್ಕರ ಸಾಲ ವಸೂಲು ಇರ್ಬೋದು, ಅಥವಾ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ರೈತರ ಪರವಾದ ಅನೇಕ ಯೋಜನೆಗಳನ್ನು ಸರ್ಕಾರ ಕೊಡ್ತಾ ಇರುವಾಗಲೂ ಮತ್ತೆ ರೈತರಿಗೆ ಭರವಸೆಯನ್ನು ಮೂಡಿಸುವಂತ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇರುವಾಗಲೂ ರೈತರು ಕೆಲವೊಬ್ರು ಸಾಯ್ತಾರಂದಿದ್ರೆ ಅದನ್ನು ಸರ್ಕಾರದ ಮೇಲೆ ಪುನಃ ನಾವು ಹೊರಿಸುವಂತದ್ದು ತಪ್ಪು ಅಂತ ಹೇಳೋದು ನನ್ನ ಅಭಿಪ್ರಾಯ. ಮಹೇಶ್ ಅವರೇ,
ರೈತ ಚೈತನ್ಯ ಯಾತ್ರೆ ಅಂತ ಮಾಡ್ಕೊಂಡು ತಿರುಗಾಡಿದ್ರಿ. ರೈತ ಚೈತನ್ಯ ಯಾತ್ರೆ ನಿಮಗೆ ಚೈತನ್ಯ ಕೊಟ್ಟಿತು, ರೈತರಿಗೆ ಚೈತನ್ಯ ಕೊಟ್ಟಿದೆ ಅಂತ ಹೇಳೋದಕ್ಕೆ ಅಂಕಿಅಂಶಗಳು ಬಿಡ್ತಾ ಇಲ್ಲ. ನೋಡಿ, ನೀವು ಹೇಳಿದಾಗೆ ಕೂಡ 4 ಜನ ಸುಸೈಡ್ ಮಾಡ್ಕೊಂಡು ಸಾವನ್ನಪ್ಪಿದ್ದಾರೆ. 98 ದಿನಗಳಲ್ಲಿ 442 ಅಂದ್ರೆ ರೈತ ಚೈತನ್ಯ ಆರಂಭವಾಗುವಾಗ ಆ ಫಿಗರ್ ಇದ್ದದ್ದು 438 ಆರಂಭ ಆಗುವಾಗ. ಅದರ ನಂತರ ಕೆಲವು ರೈತರು 428, ಅದರ ನಂತರ 14 ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಿತ್ರರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ರೈತ ಏಕೆ ಆತ್ಮಹತ್ಯೆ ಮಾಡ್ತಾನೆ ಅಂತ ಎಲ್ಲ ತಪ್ಪಾಗಿ ಹೇಳಿದ್ದಾರೆ. ರಾಜ್ಯ ಸರ್ಕಾರದಿಂದ ಅವರಿಗೆ ಚೈತನ್ಯ ಕೊಡುವಂಥ ಯಾವುದೇ ಒಂದು ಸ್ಕೀಮ್, ಅದು ಬಡ್ಡಿ ಮನ್ನಾ ಇರಲಿ ಅಥವಾ ಸಾಲ ಮನ್ನಾ ಇರಲಿ ಅಥವಾ ಬೆಂಬಲ ಬೆಲೆ ಘೋಷಿಸುವಂಥದ್ದು ಇರಲಿ, ರಾಗಿಗೆ ಒಂದು ಬಿಟ್ಟು ಬೇರೆ ಯಾವುದಕ್ಕೂ ಬೆಂಬಲ ಬೆಲೆ ಘೋಷಣೆ ಆಗಿಲ್ಲ. ಇನ್ನೊಂದು ICAR ಎಂಬುದು ಕೇಂದ್ರ ಸಂಸ್ಥೆಯ ಸ್ವಾಧೀನದಲ್ಲಿರೋ ಒಂದು ಸಂಸ್ಥೆ. ಕರ್ನಾಟಕ ಅಂದರೆ ಮೊದಲು ಆಂಧ್ರದಲ್ಲಿ ಆಗುವಾಗ, ತೆಲಂಗಾಣದಲ್ಲಿ ಆಗುವಾಗ, ವಿದರ್ಭದಲ್ಲಿ ಆಗುವಾಗ ರೈತರ ಆತ್ಮಹತ್ಯೆ ಬಗ್ಗೆ ಒಂದು ಅಧ್ಯಯನ ನಡೆಸಿತ್ತು. ಕರ್ನಾಟಕದಲ್ಲಿ ವಾಣಿಜ್ಯ ಬೆಳೆಗಳನ್ನು ಬಿಟ್ಟು, ಯಾವುದು ದ್ರಾಕ್ಷಿ ಆಗಿರ್ಬೋದು, ಮಾವಿನ ಹಣ್ಣಾಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ಅಂಥ ವಾಣಿಜ್ಯ ಬೆಳೆಗಳನ್ನು ಬಿಟ್ಟು ನಾವು ನಿತ್ಯ ಉಪಯೋಗಿಸುವಂಥ ದವಸ ಧಾನ್ಯಗಳು ಮತ್ತು ಅನ್ನ ಕಾಳುಗಳನ್ನು ನಾವು ಹೇಳ್ತೇವೆ, ಅದಕ್ಕೆ ಪ್ರಾಫಿಟ್ ಮ್ಯಾಕ್ಸಿಮಮ್ ಇರೋದು ಅಂದರೆ 33 ರೂಪಾಯಿ ಪರ್ ಡೇ. ಒಬ್ಬ ರೈತ ತನ್ನ 1 ಎಕರೆ ಗದ್ದೆಯಲ್ಲಿ ಏನಾದರೂ ಬೆಳೆದ್ರೆ ಅವನಿಗೆ ಸಿಕ್ಕುವುದು ದಿವಸಕ್ಕೆ ಪ್ರಾಫಿಟ್ 33 ರೂಪಾಯಿ. ಇದಕ್ಕೆ ಅಂತಿಮ ಆಡಬೇಕು ಮೊದಲು ನಾವು. ಈ ನಿಟ್ಟಿನಲ್ಲಿ ಏನು ಯೋಚನೆ ಮಾಡಿದೆವು? ಈ ವರದಿಯನ್ನು ಪಡೆದುಕೊಂಡ ಕೇಂದ್ರ ಸರ್ಕಾರ ಅವರ ಬೆಲೆಯು ಅಂದರೆ ಈಗ ಫಾರ್ ಎಕ್ಸಾಂಪಲ್ ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಇಲ್ಲಿ ಕಬ್ಬು ಬೆಳೆದ್ರೆ ಅದು ಬಾಕಿ ಜಿಲ್ಲೆಯಲ್ಲಿ ಅದಕ್ಕೆ ಬೆಲೆ ಹೆಚ್ಚಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಬೆಲೆಯಲ್ಲಿ ಕಡಿಮೆ ಇರ್ಬೋದು. ಅದಕ್ಕೋಸ್ಕರ ಕರ್ನಾಟಕದ 155 ಮಾರುಕಟ್ಟೆಗಳನ್ನು ಸೆಂಟ್ರಲ್ ಮಾರುಕಟ್ಟೆಗೆ ಜೋಡಿಸಿ, ಕೇಂದ್ರದ ಜೊತೆಯಲ್ಲಿರುವಂಥ ಸುಮಾರು 1300 ಮಾರುಕಟ್ಟೆಗಳ ಜೊತೆ ಲಿಂಕ್ ಮಾಡಲಿಕ್ಕೆ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿದ್ರು. ನಮ್ಮ ಕರ್ನಾಟಕ ಸರ್ಕಾರ ಕಳೆದ 15 ತಿಂಗಳಲ್ಲಿ ಕೇವಲ 50 ಮಾರ್ಕೆಟ್ಗಳನ್ನು ಮಾತ್ರ ಈ ಮಾರ್ಕೆಟಿಂಗ್ಗೆ ಸೇರಿಸುವಲ್ಲಿ ಸಫಲವಾಗಿದೆ. ಅಂದರೆ 200 ಕೋಟಿ ರೂಪಾಯಿ ಇವರ ಫಂಡ್ ಕೊಟ್ಟು, ಕೇಂದ್ರ ಸರ್ಕಾರ ಫಂಡ್ ಕೊಟ್ಟರೂ ಕೂಡ ಕೇವಲ 50 ಮಾರ್ಕೆಟ್ಗಳನ್ನು ಸೇರಿಸುವಲ್ಲಿ ಸಫಲವಾಗಿದೆ. ಇದು ಇಂಥ ಹಲವು ಸಮಸ್ಯೆಗಳು. ಈಗ 98 ದಿನದಲ್ಲಿ 442 ಜನ ರೈತರ ಆತ್ಮಹತ್ಯೆ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರ ಜವಾಬ್ದಾರಿ ಆಗತ್ತಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಸರ್ಕಾರ ಹೇಗೆ ಜವಾಬ್ದಾರಿ ಆಗತ್ತೆ? ರಾಜ್ಯ ಸರ್ಕಾರ 100ಕ್ಕೆ 100 ರಾಜ್ಯ ಸರ್ಕಾರ ಜವಾಬ್ದಾರಿ. ಯಾಕೆಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನು ಕೇಂದ್ರ ಸರ್ಕಾರ ಕೊಡ್ಬೋದು, ಟೆಂಪರರಿ ಸೊಲ್ಯೂಷನ್ ರಾಜ್ಯ ಸರ್ಕಾರ ಕೊಡ್ಬೋದು. ಅಗತ್ಯವಾದ ಅವರಿಗೆ ಅವರ ಸಾಲ ಮನ್ನಾ ಮಾಡುವಂಥದ್ದ, ಅಥವಾ ಅವರಿಗೆ ಈಗ ನೋಡಿ 448 ರೈತರು ಸತ್ತಾಗ ಕೂಡ ಅಲ್ಲಿಯ ಲೋಕಲ್ BJP ಲೀಡರ್ಸ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಲೀಡರ್ ಇರ್ಬೋದು, ಅವರ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಅವರ ಶಕ್ತಿ ಅನುಸಾರ ಅವರಿಗೆ ಹಣ ಕೊಟ್ಟಿದ್ದಾರೆ. ಇನ್ನೊಬ್ಬ ರೈತ ಯಾವಾಗ ಸಾಯ್ತಾನೆ ಅಂತ ನಮಗೆ ಗೊತ್ತಿಲ್ಲ, ಯಾರು ಸಾಯ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ರೈತ ಚೈತನ್ಯ ಯಾತ್ರೆ ಮಾಡಿದೆವು. ರಾಜ್ಯ ಸರ್ಕಾರ ಒಂದು ಅನೌನ್ಸ್ಮೆಂಟ್ ಮಾತ್ರ ಚೈತನ್ಯ ಯಾತ್ರೆಯಿಂದ ಆದದ್ದೇನು? ಆ ಸ್ಕೇಲಲ್ಲಿ ಆತ್ಮಹತ್ಯೆ ಮಾಡೋದು ನಿಂತಿತ್ತು. ನಿಮಗೆ ಗೊತ್ತಿರಬಹುದು, 1 ವಾರದಲ್ಲಿ 98 ಮಂದಿ ಮರಣಪ್ಪಿದ್ರು ಕಬ್ಬು ಬೆಳೆಗಾರರು ಮಂಡ್ಯ ಜಿಲ್ಲೆಯಲ್ಲಿ. ಆ ಸ್ಕೇಲಲ್ಲಿ ಆತ್ಮಹತ್ಯೆ ಮಾಡೋದು ನಿಂತು ಹೋಯಿತು. ನನ್ನ ಮಿತ್ರರು ಹೇಳುವ ವಿಚಾರದ ಬಗ್ಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 18 ಸ್ಥಾನಗಳನ್ನು ಇಲ್ಲಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಪಡ್ಕೊಂಡಿದ್ದಾರೆ. ಬಿಜೆಪಿಯವರಿಗೂ ಈ ರಾಜ್ಯದಲ್ಲಿ ಜವಾಬ್ದಾರಿ ಇದೆ, ಯಾಕಂದ್ರೆ ಕೇಂದ್ರ ಸರ್ಕಾರ ಅವರಲ್ಲಿ ಇದೆ. ನಾನು ಈಗ ರೈತ ಚೈತನ್ಯ ಯಾತ್ರೆ ಮಾಡಿದ್ರು, ಏನ್ ಸಾಧನೆ ಇವರು ಮಾಡಿದ್ರು? ಇವರು ಕಾಂಗ್ರೆಸ್ಸಿನ ಹುಳುಕುಗಳನ್ನು ಹುಡುಕುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಸಿದ್ದರಾಮಯ್ಯ ಅವರಿಗೆ ಲಕ್ವ ಹೊಡಿಲಿ ಅಥವಾ ಬೇರೆ ಬೇರೆ ಒಂದು ರೀತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಯಾರೂ ರೈತರು ಸಾಲ ಕಟ್ಟಬೇಡಿ, ನಮ್ಮ ಸರ್ಕಾರ ಬಂದ್ರೆ ನಿಮಗೆಲ್ಲ ಮನ್ನಾ ಮಾಡ್ತೇವೆ ಅಂತ ಹೇಳಿ. ಈ ರೀತಿಯ ಜನರನ್ನು ಒಂದು ರೀತಿ ಮಂಕು ಮರಳುಗೊಳಿಸುವ ಕೆಲಸವನ್ನು ಇವತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದೇನೆ, ನಿಮಗೂ ಜವಾಬ್ದಾರಿ ಇದೆ ಬಿಜೆಪಿ ಅವರಿಗೆ. ಲೋಕಸಭೆಯಲ್ಲಿ ಅಥವಾ ಪಾರ್ಲಿಮೆಂಟಲ್ಲಿ ನಿಮ್ಮದೇ 18 ಜನ ಇದ್ದಾರೆ, ನಿಮ್ಮ ಸರ್ಕಾರ ಇದೆ, ನೀವು ಏನು ಸಹಾಯ ಇವತ್ತು ಕರ್ನಾಟಕದ ರೈತರಿಗೆ ಮಾಡ್ತಾ ಇದ್ದೀರಾ? ಯಾವ ಸವಲತ್ತನ್ನು ಕೊಡ್ಲಿಕ್ಕೆ ನೀವು ಪ್ರಯತ್ನವನ್ನು ಪಟ್ಟಿದ್ದೀರಾ? ಅಥವಾ ಯಾವ ಸಾಲ ಮನ್ನಾ ಮಾಡಲಿಕ್ಕೆ ವಿಶೇಷ ಅನುದಾನವನ್ನು ತರಿಸುವಂತ ಒಂದು ಪ್ರಯತ್ನವನ್ನು ಈ ರಾಜ್ಯಕ್ಕೆ ನೀವು ಮಾಡಿದ್ದೀರಾ? ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆದಂಥ ಯೋಜನೆ ನಾವು ಹೇಳ್ಬೋದು, ಅನೇಕ ಯೋಜನೆಗಳಿದೆ ರೈತರಿಗೆ ಬೇಕಾಗಿ. ಯಾವ ಜಿಲ್ಲೆಯಲ್ಲಿ ಯಾವ ಬೆಲೆಗೆ ಯಾವ ರೀತಿಯ ಬೆಂಬಲ ಬೆಲೆಯನ್ನು ಅಥವಾ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ಬೋದು. ಜೊತೆಗೆ ಕೇಂದ್ರದಿಂದ ಆದಂತ ಸವಲತ್ತು ಪ್ರಯೋಜನಗಳು ಯಾವುದು? ನಿಮ್ಮ ಪಕ್ಷ ಜವಾಬ್ದಾರಿ ಅದೇ ಪ್ರಶ್ನೆ ಇರುವಂತದ್ದು. ರೈತ ಚೈತನ್ಯ ಯಾತ್ರೆ ಮಾಡಿ ಬೀದಿಯಲ್ಲಿ ಬೊಬ್ಬೆ ಹೊಡೆದದ್ದು ಬಿಟ್ರೆ ಏನು ಮಾಡಿದ್ದಾರೆ ನಿಮ್ಮ 18 ಜನ? ಅದರಲ್ಲಿ 3 ಜನ ಸಚಿವರು. ನೋಡಿ, ಖಾಲಿ ಕರ್ನಾಟಕದ ರೈತರಂತಲ್ಲ, ನರೇಂದ್ರ ಮೋದಿ ಅಥವಾ ಭಾಜಪ ಸರ್ಕಾರ ಕೃಷಿ ಮತ್ತು ಋಷಿ ಸಂಸ್ಕೃತಿಯಲ್ಲಿ ನಂಬಿಕೆ ಇಟ್ಟವ್ರು ನಾವು.
ಕೃಷಿಗೆ ನಂಬಿಕೆ ಅನ್ನುವಂಥದ್ದು ಕೆಲಸಕ್ಕೆ ಬರೋದಿಲ್ಲ. ಮಹೇಶ್ ಅದೇ ಪೆಕ್ಕಲ್ ಅವರೇ. ನಂಬಿಕೆಯೇ ನಾವು ಕೆಲಸಕ್ಕೆ ಮೂಲ ಆಧಾರ. ಬಿಹಾರಕ್ಕೆ ಸ್ಪೆಷಲ್ ಪ್ಯಾಕೇಜ್ ಕೊಡೋದಕ್ಕಾಗತ್ತೆ ನಿಮ್ಮಿಂದ? ಅಲ್ಲ, ಬಿಹಾರದಲ್ಲಿ ಎಲೆಕ್ಷನ್ ಇದೆ, ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡ್ತೀವಿ. ಕರ್ನಾಟಕಕ್ಕೆ ಏನು ಕೊಟ್ರಿ? 98 ದಿನದಲ್ಲಿ 400ಕ್ಕಿಂತಲೂ ಅಧಿಕ ಜನ ರೈತರ ಸಾವನ್ನಪ್ಪಿದ್ದಾರೆ. ಅವರನ್ನ ದೂರೋದಕ್ಕಿಂತ ನೀವು ಕೊಟ್ಟದ್ದು ಏನನ್ನ? ಕರ್ನಾಟಕಕ್ಕೆ ನಾನು ಒಂದು ಜಸ್ಟ್ ಈಗ ಇಮಿಡಿಯೇಟ್ ರಿಲೀಸ್ ಆದದ್ದು ಒಂದು ಹೇಳ್ತೇನೆ, ನಂತರ ಪಟ್ಟಿ ಉಂಟು. ನಾನು ಸುಮಾರು 100 ಅಂಶಗಳ ಪಟ್ಟಿಯನ್ನು ಕೊಡಬಲ್ಲೆ, ಆದರೆ ಇಮಿಡಿಯೇಟ್ ರಿಲೀಸ್ ಆದ ಒಂದು ಹೇಳ್ತೇನೆ. ಇಡೀ ದೇಶದಲ್ಲಿ ಹೈಯೆಸ್ಟ್ ಕಬ್ಬು ಬೆಳೆಗಳ ಎಫೆಕ್ಟ್ ಆದವರು ಕರ್ನಾಟಕದವರು. ಅದಕ್ಕೋಸ್ಕರ 6,000 ಕೋಟಿ ಅಂದ್ರೆ ಇಡೀ ದೇಶಕ್ಕೆ 6,000 ಕೋಟಿಯ ಪ್ಯಾಕೇಜ್ ಅನ್ನು ಮಂಡ್ಯದಲ್ಲಿ ಯಾವ 98 ಮಂದಿ ರೈತರು ಸತ್ರು ಇಮಿಡಿಯೇಟ್ಲಿ ನಮ್ಮ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ. ಇಡೀ ದೇಶಕ್ಕೆ ಕರ್ನಾಟಕವನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡುವ ಕೆಲಸಗಳಾಗಿಲ್ಲ ನೋಡಿ. ದೇಶಕ್ಕೆ ಕರ್ನಾಟಕ ಒಂದು ರಾಜ್ಯ ಅಲ್ಲ, ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಮಸ್ಯೆ ಇರುವಂತದ್ದು ಕರ್ನಾಟಕ ಅಲ್ಲ. ಕರ್ನಾಟಕಕ್ಕಿಂತ ಹೆಚ್ಚಿನ ಸಮಸ್ಯೆ ಮಹಾರಾಷ್ಟ್ರದಲ್ಲಿತ್ತು. ಮಹಾರಾಷ್ಟ್ರ ಸರ್ಕಾರ ಬರೋ ಮೊದಲು ಮಹಾರಾಷ್ಟ್ರದಲ್ಲಿತ್ತು. ನಾನು ಇದನ್ನು ಮುಗಿಸ್ತೇನೆ. 1,300 ಕೋಟಿ ರೂಪಾಯಿ ಕೇಂದ್ರದಿಂದ ಕರ್ನಾಟಕ ಸರ್ಕಾರಕ್ಕೆ ಬಂದಿದೆ ಕಬ್ಬು ಬೆಳೆಗಾರರಿಗೆ ಕೊಡ್ಲಿಕ್ಕೆ. ಇವತ್ತು ಅದು ಅವರಿಗೆ ಸಂಪೂರ್ಣವಾಗಿ ಮುಟ್ಟಿಲ್ಲ. ಇವತ್ತು ಕೇಂದ್ರದಿಂದ ಬಂದ ಹಣ ಇವತ್ತು ಸಂಪೂರ್ಣವಾಗಿ ಮುಟ್ಟಿಲ್ಲ. ಆಗ ಒಂದು ಹೇಳಿದೆ 200 ಕೋಟಿ ರೂಪಾಯಿ ಈ ಮಾರ್ಕೆಟ್ ವ್ಯವಸ್ಥೆಗೆ ತಲುಪಿದ್ದಾರೆ. ಅದು ಎಲ್ಲಿ ಹೋಯ್ತು? ಖಾಲಿ 55 ಆಗಿದೆ. 150 ಮಾರ್ಕೆಟ್ ಮಾಡೋ ಬದಲು ಖಾಲಿ 55 ಆಗಿದೆ. ಎಕ್ಸಿಕ್ಯೂಷನ್ ಸ್ಪೀಡ್ ಇಲ್ಲಿ ತುಂಬಾ ಕಡಿಮೆ ಉಂಟು. ನಮ್ದು GDP ಬಗ್ಗೆ ನಾವು ದೇಶದ GDP ಬಗ್ಗೆ ಮಾತಾಡ್ತೇವೆ. GDP 2004ರಲ್ಲಿ ಕೃಷಿದ್ದು GDPಗೆ 23% ಯೋಗದಾನ ಇತ್ತು. ಇವತ್ತು ಖಾಲಿ 18%ಗೆ ಬಂದು ಮುಟ್ಟಿದೆ. ಒಂದು ದೇಶದ GDPಗೆ ಕೃಷಿದು 5% ಕಡಿಮೆ ಆಗಿದೆ. ಅದಕ್ಕೋಸ್ಕರವೇ ಸ್ಪೆಷಲ್ ಸ್ಕೀಮ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಪರಿಗಣಿಸುವಂತ ಕೆಲಸಗಳಾಗಿಲ್ಲ. ಕರ್ನಾಟಕದ ರೈತರ ಸಮಸ್ಯೆಯನ್ನು ಮನಗಂಡು ನೋಡಿ. ಕರ್ನಾಟಕದ ಕಬ್ಬು ಬೆಳೆಗಾರರೊಂದು ನಮ್ಮ 18 ಜನ ಸಂಸದರು ಏನು ಮಾಡಿದ್ದಾರೆ? ಅದೇ ನಮ್ಮ 18 ಜನ ಸಂಸದರು ಕರ್ನಾಟಕದ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಮನಗಂಡು ಯಾವಾಗ ಅವರಿಗೆ 33 ರೂಪಾಯಿ ಪರ್ ಡೇ ಅವರದ್ದು ಪ್ರಾಫಿಟ್ ಅಂತ ಬಂತ, ಅದನ್ನು ಮನಗಂಡು ಅವರು ಒಂದು ಯೋಜನೆಯನ್ನು ತಂದರು ಕೇಂದ್ರ ಸರ್ಕಾರ. ಇನ್ಕಮ್ ಎಶ್ಯೂರೆನ್ಸ್ ಸ್ಕೀಮ್ ಅಂತ. ಅಂದ್ರೆ ಅವರಿಗೆ ಇಷ್ಟು ಇನ್ಕಮ್ 100% ನಾವು ಕೊಡ್ತೇವೆ, ಇಷ್ಟು ಎಕರೆಗೆ ಅವರಿಗೆ ಇಷ್ಟು ಇನ್ಕಮ್ ಕೊಡ್ತೇವೆ. ಅದು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಅದನ್ನು ಕೇಂದ್ರ ಸರ್ಕಾರ ಪರ್ಚೇಸ್ ಮಾಡ್ತಾರೆ. ಅದಕ್ಕೋಸ್ಕರ ತುಮಕೂರಿನಲ್ಲಿ ಫುಡ್ ಪಾರ್ಕ್ ಅನ್ನು ಓಪನ್ ಮಾಡಿದ್ರು. ಫುಡ್ ಸ್ಟೋರೇಜ್ ಪಾರ್ಕ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಆದದ್ದು. ಅದು ಸ್ಯಾಂಕ್ಷನ್ ಆದಷ್ಟೇ. ಮನಮೋಹನ್ ಸಿಂಗ್ ಕಾಲದಲ್ಲಿ ಸ್ಯಾಂಕ್ಷನ್ ಆದ 100 ಯೋಜನೆಗಳನ್ನ ಹೇಳಬಲ್ಲೆ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಬಂದು ನರೇಂದ್ರ ಮೋದಿ ಸರ್ಕಾರ. ಇದು ರೈತರ ಸಾವಿಗೆ ಪರಿಹಾರನ? ಇದು ಫುಡ್ ಪಾರ್ಕ್ ಮಾಡುವಂತದ್ದು ರೈತರ ಸಾವಿಗೆ ಇಮಿಡಿಯೇಟ್ ಪರಿಹಾರ. ಈಗ ಕಬ್ಬು ಬೆಳೆಗಾರ ತನ್ನ ಕಬ್ಬನ್ನು ಯಾಕೆ ಸುಟ್ಟ? ಈಗ ನಾನು ಅದನ್ನೇ ಹೇಳುದು. ಈಗ ಕೇಂದ್ರ ಸರ್ಕಾರ ಇದರಲ್ಲಿ ಅವರದ್ದೇ 18 ಜನ ಸಂಸದರಿದ್ದಾರೆ, 3 ಜನ ಕೇಂದ್ರ ಸಚಿವರಿದ್ದಾರೆ, ಜವಾಬ್ದಾರಿ 4 ಜನ ಇದ್ದಾರೆ. ನಾನ್ ಕೇಳ್ತಾ ಇರೋದು, ನೀವೀಗ ರೈತ ಚೈತನ್ಯ ಯಾತ್ರೆಯ ಮೂಲಕ ಏನ್ ಮಾಡ್ತಾ ಇದ್ದೀರಿ? ಏನ್ ಸಾಧನೆ? ಈಗ UPA ಸರ್ಕಾರ ಇರುವಾಗ ಒಮ್ಮೆ ರೈತರ ಇದೇ ರೀತಿ ಆತ್ಮಹತ್ಯೆ ಅಥವಾ ಇಡೀ ದೇಶದ ರೈತರಿಗೆ ಸಮಸ್ಯೆ ಇರುವಾಗ 75,000 ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡುವಂತ, ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡುವಂತ ಕೆಲಸ ಆಗಿದೆ. ಇವತ್ತು ಮಾಡ್ಬೋದಲ್ಲ ಕೇಂದ್ರಕ್ಕೆ? ಇವತ್ತು ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಯಾವ ರಾಜ್ಯದಲ್ಲಿ ಸಮಸ್ಯೆ ಇದ್ರೂ ಸಹ ಈಗ ಕರ್ನಾಟಕದಲ್ಲೂ ಈಗ ಸಾಲ ಮನ್ನಾ ಅವರೊಂದು ಪ್ರಶ್ನೆಯನ್ನ ರೈಸ್ ಮಾಡಿದ್ರು. ನಾವು ಕೇಂದ್ರ ಸರ್ಕಾರದಿಂದ ಕೊಟ್ಟಂತ ಅನುದಾನಗಳನ್ನ ನೀವು ಬಳಸಿಕೊಳ್ತಾ ಇಲ್ಲ, ನಿಮ್ಮ ಪ್ರಯಾರಿಟಿ ಬೇರೆ ಇದೆ. ಇದು ಶುದ್ಧ ಸುಳ್ಳು. ಯಾಕೆಂತ ಹೇಳಿದ್ರೆ ಅಕ್ಕಿ ಕೊಡೋ ಅಕ್ಕಿಗೆ 4,400 ಕೋಟಿ ಕೊಡ್ತೇವೆ, ಶಾದಿ ಭಾಗ್ಯ ಅಂತ ಯೋಜನೆಗಳಿಗೆ 4,000 ಕೋಟಿ ಕೊಡ್ತೇವೆ. ಅಕ್ಕಿ ಆಗೋದಕ್ಕೆ ಯಾರು? ವಸ್ತ್ರ ಭಾಗ್ಯಕ್ಕೆ 200 ಕೋಟಿ ರೂಪಾಯಿ ಕೊಡ್ತೇವೆ. ಈಗ ನಮ್ಮ ಕರ್ನಾಟಕ ರಾಜ್ಯದ 1 ಲಕ್ಷ ಕೋಟಿ ಚಿಲ್ಲರೆ ಬಜೆಟ್ ಅಲ್ಲಿ ಖಾಲಿ 10% ಹಣವನ್ನು ಸಾಲ ಮನ್ನಾ ಮಾಡ್ಲಿಕ್ಕೆ ನಿಮ್ಗೆ ಆಗುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೀವು ಕೇಂದ್ರ ಮೇಲೆ ಡಿಪೆಂಡ್ ಆಗಿದ್ರೆ ನಿಮ್ಮ ಸರ್ಕಾರ ಇರುವುದು ಭಾಗ್ಯಗಳನ್ನು ರೈತರನ್ನು. ಈಗ ನೋಡಿ, ಸಾಲ ಮನ್ನಾದ ಬಗ್ಗೆ ಇವರಿಗೆ ಮಾತಾಡುವ ನೈತಿಕತೆ ಇವರಿಗಿಲ್ಲ. ಇವರ ಸರ್ಕಾರದಲ್ಲಿ 25,000 ಮನ್ನಾ ಮಾಡಿದ್ರು. ಮನ್ನಾ ಅಂತ ಹೇಳಿ ಎಲ್ಲ ಘೋಷಣೆ ಮಾಡಿ ಅಕೌಂಟ್ ಎಲ್ಲ ಕೊಡಿಸುವ ಕೆಲಸ ಬಿಟ್ರೆ, ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ಸಿದ್ದರಾಮಯ್ಯನವರು 2,500 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದು ನಮ್ಮ ಸರ್ಕಾರ. 1.5-2 ವರ್ಷದಲ್ಲಿ ಮುಖ್ಯಮಂತ್ರಿಗಳಿರ್ಬೋದು, BJP ಸರ್ಕಾರದಲ್ಲಿ ಯಾವ ಸಾಲ ಮನ್ನಾದ ದುಡ್ಡು ಎಲ್ಲ ಕಡೆಗಳಿಂದ ಒತ್ತಡ ಬಂದರೂ ಇವರಿಗೆ ಕೊಡ್ಲಿಕ್ಕಾಗಲಿಲ್ಲ. ಆಗಿರುವಾಗ ಇವತ್ತು ಸಾಲ ಮನ್ನಾ ಅಂತೇಳಿ ಸುಮ್ಮನೆ ಇವರು ಜನರನ್ನು ಒಂದು ರೀತಿಯಲ್ಲಿ ಏನೋ ಅವರು ಹೇಳಿರುವಂತದ್ದು ಕಬ್ಬು ಬೆಳೆಗಾರರಿಗೆ ಕೊಟ್ಟಂತ ದುಡ್ಡನ್ನ ಕೂಡ ನೀವು ಇಲ್ಲ, ಅದು ಕೊಡುವಂತ ಕೆಲಸ ಸುಳ್ಳು. ಇಲ್ಲಿ ನೋಡಿ, ಈಗ ಕರ್ನಾಟಕದ ಮಟ್ಟಿಗೆ ಕೇಂದ್ರದಿಂದ ಮಲತಾಯಿ ಧೋರಣೆ ಆಗ್ತಾ ಇದೆ. ಇವರಿಗೆ ಅಂತ ಒಂದು ಕಾಳಜಿ ಇದ್ರೆ
ಈಗ ಸುಮ್ಮನೆ ಇಲ್ಲದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿ ನಾವು ಸಾಲ ಮನ್ನಾ ಮಾಡ್ತೇವೆ, ರೈತರೆಲ್ಲ ಒಳ್ಳೇದಾಗ್ತಾರೆ, 2 ವರ್ಷದಲ್ಲಿ ಇನ್ನಷ್ಟು ಜನ ಸಾಯಿಲಿ ಅಂತೇಳಿ ಇವರು ಒಂದು ರೀತಿಯ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇದು ಸರಿಯಲ್ಲ. ಇವರಿಗೆ ಆ ಒಂದು ಇಚ್ಛಾಶಕ್ತಿ ಇದ್ರೆ ಈಗ ಕೇಂದ್ರದಿಂದ ಏನು ರೈತರಿಗೆ ಈ ಕರ್ನಾಟಕಗಾಗಿ ಈ ರೀತಿ ಸಾಯುವುದು ಅಂತ ಇದ್ರೆ, ಇವರ ಮನವರಿಕೆ ಆ ರೀತಿಯ ಆಲೋಚನೆಗಳಿದ್ರೆ ಇವರು ಏನು ಕೇಂದ್ರದಿಂದ ಮಾಡುವಂತ ಪ್ರಯತ್ನಗಳನ್ನು ಮಾಡಬಹುದು ಹೇಳಿ ನಾನು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಬಹುಶಃ ಬ್ರೇಕ್ನ ನಂತರ ಕರ್ನಾಟಕ ಸರ್ಕಾರದ ಪ್ರಯಾರಿಟಿ ಅಥವಾ ಆದ್ಯತೆ ಯಾವುದು ಅನ್ನುವಂಥದ್ದೊಂದು ಚರ್ಚೆ ಆಗಬೇಕು. ಯಾಕಂತ ಹೇಳಿದ್ರೆ ಫ್ರೀ ಆಗಿ ಅಕ್ಕಿ ಕೊಡುವಂಥದ್ದು ನಮ್ಮ ಆದ್ಯತೆಯೋ ಅಥವಾ ಭತ್ತ ಬೆಳೆಯುವಂತ ರೈತನನ್ನ ಉಳಿಸಿಕೊಳ್ಳುವಂಥದ್ದು ನಮ್ಮ ಆದ್ಯತೆಯೋ ಅನ್ನುವಂಥದ್ದು, ಒಟ್ಟು ತೆಗೆಸಿಕೊಡುವಂತ ಯೋಜನೆಗಳ ಆದ್ಯತೆಯೋ ಅಥವಾ ರೈತನನ್ನು ಉಳಿಸುವಂಥದ್ದು ನಮ್ಮ ಆದ್ಯತೆ ಆಗಬೇಕು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತಿನ ಅಂಕಿಅಂಶವನ್ನು ಗಮನಿಸಿದರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ನಾವು ಏನೇ ಮಾಡಿದ್ರು, ಅದು ಬಿಜೆಪಿಯವರು ಕಾಂಗ್ರೆಸ್ನವರು ಏನೇ ಮಾಡಿದ್ರು ಕೂಡ ರೈತರನ್ನು ಅದು ತಲುಪ್ತಾ ಇಲ್ಲ, ರೈತರಿಗೆ ಗೊತ್ತೂ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಈ ಬಗ್ಗೆ ಮಾತಾಡಬೇಕು. ಅದರದಕ್ಕಿಂತ ಮೊದಲು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಹೇಮನಾಥ್ ಶೆಟ್ರೆ, ನಾನು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ಅದನ್ನು ಪ್ರಸ್ತಾಪ ಮಾಡಿದೆ. ನಿಮ್ಮ ಸರ್ಕಾರದ ಆದ್ಯತೆ ಯಾವುದು? ಈಗ ರೈತರನ್ನ ಉಳಿಸಿಕೊಳ್ಳುವಂತದ್ದು ಆದ್ಯತೆಯೋ ಅಥವಾ ರೈತರಿಗೆ ಫ್ರೀ ಆಗಿ ಅಕ್ಕಿ ಕೊಡುವಂತದ್ದು, ಮನೆ ಮನೆಗೆ ಫ್ರೀ ಆಗಿ ಅಕ್ಕಿ ಕೊಡುವಂತದ್ದು ಆದ್ಯತೆಯೋ? ಅದು ಕೊಡಬಾರದು ಅಂತ ಇಲ್ಲಿ ಒಂದು ಸರ್ಕಾರ ಯಾವ ಈಗ ಈ ಕರ್ನಾಟಕದ ಸಿದ್ದರಾಮಯ್ಯನವರ ಈಗಿನ ಸರ್ಕಾರ ಇಡೀ ದೇಶ ಮೆಚ್ಚುವಂತ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲರ ಹೊಗಳಿಕೆಗೆ ಈಗ ನಾವು ಕಂಡಿದ್ದೇವೆ. ಕಳೆದ 2 ವರ್ಷಗಳ ಹಿಂದೆ 5 ವರ್ಷ ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ನಾವು ಎಷ್ಟು ಘಟನೆಗಳನ್ನು ನಾವು ಗಮನಿಸಿದ್ದೇವೆ. ಆಗ್ಲೂ 1077 ರೈತರು ಸತ್ತಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ. 5 ವರ್ಷದಲ್ಲಿ ಅಂದ್ರೆ ಒಬ್ಬೊಬ್ರು ನಾನು ಕೇಳ್ತಾ ಇರೋದು ಅದಲ್ಲ. ಈಗ ರೈತರು ಸಾಯುವ ಆತ್ಮಹತ್ಯೆ ಮಾಡಿಕೊಳ್ಳುವ ಘಟನೆಯ ಬಗ್ಗೆ ವಿಮರ್ಶೆಗಳಾಗುವಂತದ್ದು ಜೊತೆಗೆ ನಿಮ್ಮ ಸರ್ಕಾರಕ್ಕೆ ಆ ಸಂವೇದನೆ ಇಲ್ಲ ಅಂತ ಪ್ರಶ್ನೆ. 442 ಜನ ಸತ್ರು ಅಂತ ಹೇಳಿದ್ರೆ 442 ಮನೆಯ ಪರಿಸ್ಥಿತಿ ಹೇಗೆ ಅಂತ ಅದು ಖಂಡಿತವಾಗಿ ಅದು ನೈಜ ಪ್ರಕರಣಗಳಲ್ಲಿ ನಿಜವಾಗಿ ನಾವು ಎಲ್ಲರೂ ಅದರ ಬಗ್ಗೆ 442 ಜನ ಆಗಿರಲ್ಲ, 442 ಕುಟುಂಬಗಳು ಬೀದಿಗೆ ಬೀಳುತ್ತೆ. ಬೀದಿಗೆ ಬೀಳುವಂತದ್ದಕ್ಕೆ ಸರ್ಕಾರವನ್ನು ನಾವು ನೇರವಾಗಿ ಹೊಣೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲ, ನಾನು ನಿಮ್ಮ ಹತ್ರನೇ ಕೇಳ್ತಾ ಇದ್ದೇನೆ, ಈ ಸರ್ಕಾರ ಏನ್ ಮಾಡ್ಬೇಕು? ಈಗ ಏನು ರೈತರು ನಾವು ಈಗ ಸರ್ಕಾರದಿಂದ ಏನು ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ ಅಂತೇಳಿ. ಒಂದು ಕಡೆಯಲ್ಲಿ ಸಾಲ ಮನ್ನಾ ಅಂತ ಹೇಳುವ ಸಾಲವನ್ನು ಈಗ ಕೇಳ್ತಾನೆ ಇಲ್ಲ. ಸಾಲದ ಬಗ್ಗೆ ಅದನ್ನು ಮುಂದುವರಿಸೋದು ಅಥವಾ ಬಡ್ಡಿ ಇಲ್ಲ ಅಂತ ಅನೇಕ ಸವಲತ್ತುಗಳಿದೆ. ಒಂದು ವೇಳೆ ರಾಜಕಾರಣ ನಾನು ಬೆಳೆದಂತ ಬೆಳೆಗೆ ಸರಿಯಾದಂತ ಮೌಲ್ಯ ಸಿಗ್ತಾ ಇಲ್ಲ, ರೈತ ಕೇಳ್ತಾ ಇರುವಂತದ್ದು. ಮಾರ್ಕೆಟ್ ಇಲ್ಲ, ಕಬ್ಬನ್ನ ಖರೀದಿಸುವವರಿಲ್ಲದಂತ ಪರಿಸ್ಥಿತಿ ಇದೆ. ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಈಗ ನಾನು ಒಂದೇ ಕಡೆಯಲ್ಲಿ ಈಗ ಕೇವಲ ಕಬ್ಬು ಬೆಳೆಗಾರದೇ ಸಮಸ್ಯೆ ಆದ್ರೆ ಅದನ್ನು ನಾವು ಯಾವ ರೀತಿ ಬೇಕಿದ್ರೆ ಹೇಳ್ಬೋದು. ಈಗ ಇಡೀ ರಾಜ್ಯದಾದ್ಯಂತ ಇಂಥ ಘಟನೆಗಳಿರುವಾಗ, ಇಂಥ ಪ್ರಕರಣಗಳಿರುವಾಗ ಇದು ರಾಜ್ಯದ ಒಂದು ಕೃಷ್ಣ ಬೈರೇಗೌಡರಿಗೆ ರೈತ ಸಾಯ್ತಿದಾರ ಇಲ್ಲ ಅಂತ ಗೊತ್ತಿಲ್ಲ, ಅದು ಮಾಧ್ಯಮದ ಮುಖಾಂತರ ಗೊತ್ತಾಗ್ತದೆ. ಈಗ ಈ ರಾಜಕಾರಣವನ್ನು ನಾವು ನಮ್ಮ ಪಕ್ಷದ ನೀವು ಕೃಷಿ ಸಚಿವರನ್ನ ಕಡೆಯ ಬಾರಿ ಯಾವತ್ತು ನೋಡಿದ್ದೀರಿ ಮಾಧ್ಯಮಗಳಲ್ಲಿ? ಅಲ್ಲ, ಕೃಷಿ ಸಚಿವರಲ್ಲಾಗಿರ್ಬೋದು, ಅವರ ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಯಾವ್ದು ನೋಡಿದಿರಿ? ಕೃಷಿ ಸಚಿವರು ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವ್ರೇನ್ ರೈತರ ಮನೆಯಲ್ಲಿ ಯಾರು ಸಾಯ್ತಾರೆ ಅಂತ ಹೇಳಿ ಬಿಬಿಎಂಪಿ ಎಲೆಕ್ಷನ್ ನ ಸಂದರ್ಭದಲ್ಲಿ ಆಗಲೂ ಅಲ್ಲ, ಈಗ ಅವರ ಆದ್ಯತೆ ಇದ್ದಂತದ್ದು ರೆಸಾರ್ಟ್ಗೆ ಸೇರಿಸಬೇಕು ಕಾರ್ಪೊರೇಟ್ಗಳನ್ನ. ಅಲ್ಲ, ಅದು ರಾಜಕಾರಣದಲ್ಲಿ ಇರುವಂತ ಸಹಜ ಪ್ರಕ್ರಿಯೆಗಳು. ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿಯವರು ಅದನ್ನು ಮಾಡಿದ್ದಾರೆ. ಆದರೆ ಸೀರಿಯಸ್ ಒಂದು ಸಮಸ್ಯೆ ಅಂತ ಅನಿಸ್ತಾನೆ ಇಲ್ವಾ ನಿಮಗೆ? ನಮಗೆ ಖಂಡಿತವಾಗಿ ಸೀರಿಯಸ್ ಅಲ್ಲ, ನಾವು ಹೇಳ್ತಾ ಇರೋದು ದೊಡ್ಡ ನಂಬರ್. ಅದು ಈಗ ಒಂದು ಕಡೆಯಲ್ಲಿ ಮಾಧ್ಯಮಗಳು ಮತ್ತೆ ಈ ರೀತಿಯ ಒಂದು ರೈತ ಚೈತನ್ಯ ಬಿಜೆಪಿ ಅವರಿಂದ ಇದೇನು ಸರ್ಕಾರನೇ ಆತ್ಮಹತ್ಯೆ ಮಾಡ್ತಾ ಇದೆ ಅಂತ ಹೇಳುವ ರೀತಿ ಪ್ರಚಾರ ಮರ್ಡರ್ ಮಾಡ್ತಾ ಇದೆ. ನೀವು ಸರ್ಕಾರಕ್ಕೆ ಬಂದ ಕೂಡಲೇ ಮಾಡಿದ ಕೆಲಸ ಏನಂದ್ರೆ, ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಈಗ ಕಳೆದ 5 ವರ್ಷದ ಭಾಜಪ ಸರ್ಕಾರ ಇರುವಾಗ ಸ್ವರ್ಣ ಭೂಮಿ ಯೋಜನೆ ಇತ್ತು, ಸಾವಯವ ಕೃಷಿ ಮಿಷನ್ ಇತ್ತು. ಇವರು ಬಂದ ಕೂಡಲೇ ಅದನ್ನು ಯಾರೋ ಒಬ್ಬ ಇವರಿಗೆ ಇನ್ಪುಟ್ ಕೊಟ್ರ ಅಂತ ಹೇಳಿ ಅದನ್ನೆಲ್ಲ ನೋಡಿ.
ತುಂಗಭದ್ರಾ ಎಡ ಮತ್ತು ಬಡಕಾಳು ಡೆವಲಪ್ಮೆಂಟ್ ಗೆ ಅದರಲ್ಲಿ ತುಂಬಿದ ಹೂಳು ತೆಗೆಯಲಿಕ್ಕೆ 1,000 ಕೋಟಿ ಮೀಸಲಿಟ್ಟರು. ಅದಕ್ಕೆ ಇವರ ಸರ್ಕಾರ ಬಂದ ನಂತರ ಒಂದು ರೂಪಾಯಿ ಖರ್ಚು ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರದವರಿಗೆ ಅಭಿವೃದ್ಧಿ ಮಾಡೋದನ್ನು ಯಾರು ಕಲಿಸಬೇಕಾಗಿಲ್ಲ, ಅದು ಗೊತ್ತಿದೆ ಅದು ಹೇಗೆ ಮಾಡಿದ್ದಾರೆ ಅಂತ ಹೇಳಿ. ನಾನು ಇವತ್ತು ಸಹ ಕೇಳ್ತಾ ಇದ್ದೇನೆ, ಕಳೆದ 5 ವರ್ಷ ಬಿಜೆಪಿ ಸರ್ಕಾರದಲ್ಲಿ ರೈತ ಪರ ಇವರ ಯೋಜನೆಗಳನ್ನು ಹೇಳಿ ನೋಡುವ. ನಾನು ಹೇಳ್ತಾ ಇದ್ದೇನೆ, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ರೈತರ ಮತ್ತು ಜನಸಾಮಾನ್ಯರಿಗೋಸ್ಕರ ಇವತ್ತು ಅಕ್ಕಿ ರೈತರಿಗೆ ತಲುಪಿದೆಯಾ ಅಂತ ಪ್ರಶ್ನೆ ಇರುವಂತ. ಅಲ್ಲ, ರೈತರ ಹತ್ರ ಹೋಗಿದೆಯಾ ಅದು ಎಲ್ಲ ಯೋಜನೆಗಳು ವಿಧಾನಸೌಧ ಬಿಟ್ಟು ಹೊರಗೆ ಹೋಗೋದಿಲ್ಲ. ಈಗ ಯೋಜನೆಗಳು ರೈತನಿಗೆ ಗೊತ್ತೇ ಇಲ್ಲ ಇಂತ ಒಂದು ಯೋಜನೆ. ನಾನೀಗ ಅದನ್ನು ಒಂದು ವೇಳೆ ಅದನ್ನು ನಿಯಂತ್ರಣ ಮಾಡುವಂತ ಎಲ್ಲ ಪ್ರಯತ್ನಗಳನ್ನು ಸರ್ಕಾರ ಮತ್ತು ಮಂತ್ರಿಮಂಡಲ ಎಲ್ಲರೂ ಮಾಡ್ತಾ ಇರುವಂತ ಒಂದು ಸಂದರ್ಭದಲ್ಲಿ ನಮಗೆ ಇಲ್ಲಿ ನನ್ನ ಪ್ರಶ್ನೆ ಇರುವಂತದ್ದೇ, ನಿಮ್ಮ ಮಂತ್ರಿಗಳಿಗೆ ಆ ಸೀರಿಯಸ್ನೆಸ್ ಗೊತ್ತಾಗಿಲ್ಲ. ಅಲ್ಲ, ಸೀರಿಯಸ್ನೆಸ್ ಅವರಿಗೆ ಏನ್ ಮಾಡ್ಬೇಕು ಅಂತ ಹೇಳುವುದು ಈಗ ನಮಗೆ ಈಗ ಹೇಳಿದ್ದಾರೆ ನಿಮ್ಗೆ 10,000 ಕೋಟಿ ನಿಮ್ದು ಪೂರ್ತಿ ರಾಜ್ಯದ ಬಜೆಟ್ 10%. ಅದನ್ನು 50% ಅಲ್ಲ, ಭಾಗ್ಯಗಳಿಗೆ ಕೊಡುವ ಹಣದ್ದು 5%. ಎಷ್ಟು ಕೊಡ್ತೀರಿ? 5%. 10,000 ಕೋಟಿ ಸಾಲ ಮನ್ನಾ ಮಾಡಿ ಅವ್ರಿಗೆ ಇನ್ನೂ 10,000 ಕೋಟಿ ಕೊಡಿ. ರೈತ ಕೃಷಿ ಉತ್ಪನ್ನ ಮಾಡ್ತಾರೆ, ಇನ್ನೊಂದು ಮಾಡಿ ಸ್ವಾವಲಂಬಿಯಾಗಿ. ನಿಮ್ಮ ಯಡಿಯೂರಪ್ಪನವರಿಗೆ 2,500 ಕೋಟಿಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ವಾ ಸರ್? ಒಂದು ಸರ್ಕಾರದಲ್ಲಿರುವಾಗ ಅದು ನಮ್ ಸರ್ಕಾರ ಕೊಟ್ಟದ್ದು. ನಾನು ಈಗಲೂ ಅದನ್ನೇ ಕೇಳ್ತಾ ಇದ್ದೇನೆ. ಸಂದರ್ಭದಲ್ಲಿ SM ಕೃಷ್ಣ ಅವರು ತೋರಿಸಿದಂತ ಕಾಳಜಿಯನ್ನು ನಮ್ಮ ಮುಖ್ಯಮಂತ್ರಿಗಳು ತೋರಿಸಲಿಲ್ಲ ಅಂತ ರೈತರು ಹೇಳ್ತಾರೆ. ಇಲ್ಲ, ಖಂಡಿತವಾಗಿ ಮುಖ್ಯಮಂತ್ರಿಗಳು ಈ ಬಗ್ಗೆ ಬಂದ ನಂತರ ಮುಖ್ಯಮಂತ್ರಿಗಳು ಹೊರಗೆ ಬಂದದ್ದು ಅಲ್ಲ. ಈಗ ಅದು ನೋಡಿ, ಒಂದು ವೇಳೆ ನಮ್ಮ ಮುಖ್ಯಮಂತ್ರಿಗಳು ವೀಕೆಂಡ್ ಮನಸ್ಥಿತಿಯಲ್ಲಿದ್ದಾರೆ. ವೀಕೆಂಡ್ ಆಗಬೇಕಾದ್ರೆ ಮೈಸೂರಿಗೆ ಹೋಗ್ಬೇಕು ಅವರಿಗೆ. ಉಳಿದ ಭಾಗದಲ್ಲಿ ಏನಾಗ್ತಾ ಇದೆ ಅದು ಅವಶ್ಯಕತೆ ಇಲ್ಲ ಅನ್ನುವ ಪರಿಸ್ಥಿತಿ ಖಂಡಿತ ಅಂತದ್ದಿಲ್ಲ. ಈಗ ರೈತರ ಬಗ್ಗೆ, ಇಡೀ ಈ ರಾಜ್ಯದ ಜನಸಾಮಾನ್ಯರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ ಈ ರಾಜ್ಯದಲ್ಲಿ ಜನಪ್ರಿಯ ನಿರಂತರವಾಗಿ ಎಷ್ಟು ಜನ ಸತ್ರು, ಹೀಗೆ ಸತ್ರು, ಎಲ್ಲವನ್ನ ಕೊಡ್ತಾ ಇದ್ದಾವೆ. ಮುಖ್ಯಮಂತ್ರಿಗಳ ಆ ಬಗ್ಗೆ ಮಾತಾಡ್ತಾ ಇಲ್ಲ. ಖಂಡಿತವಾಗಿ ನಮ್ಮ ಕೃಷಿ ಸಚಿವರು ಆ ಬಗ್ಗೆ ಮಾತಾಡ್ತಾ ಇಲ್ಲ. ರೈತರಿಗೆ ಆತ್ಮಸ್ಥೈರ್ಯ ಕೊಡುವಂತ ಎಲ್ಲ ಕೆಲಸ ಕೊಟ್ಟದ್ದು ಹೇಗೆ ನೀವು? ಅಲ್ಲ, ನಾನು ಈಗ ಒಂದು ವೇಳೆ ನೋಡಿ, ಒಂದು ವೇಳೆ ಈಗ ಮೊನ್ನೆ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಯಾರು ರೈತರು ಸಾಲ ಕಟ್ಟಬೇಡಿ ಅಂದೆ. ಹಾಗಾದ್ರೆ ಎಲ್ಲ ಆತ್ಮಹತ್ಯೆಗಳು ನಿಲ್ಬೇಕಿತ್ತಲ್ಲ, ಯಾರು ಕಟ್ಟಬೇಡಿ ಅಂತ ಹೇಳಿದ್ರು. ಅವ್ರ ಮಾತನ್ನ ನಂಬಿ ನೋಡಿ, ಅದು ಬರುವುದಿಲ್ಲ. ಅದು ಯಾಕೆ ಅವರು ಜೀವಿಸ್ಲಿ, ಖಾಲಿ 30 kg ಅಕ್ಕಿಯಿಂದ ಅವರ ಹೊಟ್ಟೆ ತುಂಬುದಿಲ್ಲ. ನಿಮಿಷ, ಲೋನ್ ಅಥವಾ ಸಾಲವನ್ನ ಮನ್ನಾ ಮಾಡುವಂತದ್ದು ಪರಿಹಾರ ಅಂತ ಅನ್ಸುತ್ತೆ ನಿಮಗೆ? ತಾತ್ಕಾಲಿಕ ಪರಿಹಾರ, ಪರ್ಮನೆಂಟ್ ಸೊಲ್ಯೂಷನ್ ಆಗಿ ನಾನು ಹೇಳಿದ್ದೆವು ಕೇಂದ್ರ ಸರ್ಕಾರ. ನಿಮಗೆ ಗೊತ್ತಿರಬಹುದು, ಅವ್ರು ಹೇಳ್ತಾ ಇದ್ದಾರೆ ನಾವು ಎಲ್ಲಾ ಬ್ಯಾಂಕ್ಗಳು ನೋಟಿಸ್ ಕೊಡೋದನ್ನು ನಿಲ್ಲಿಸಿದೆ. ಜೀವನ ರೈತರು ಸಾವನ್ನಪ್ತಾ ಇದ್ದಾರೆ. ಸಾಲ ಕಟ್ಟಲಿಕ್ಕೆಲ್ಲ ಜೀವನಾಗಿ ತೆಗೆದು ಒಮ್ಮೆ ಸಾಲ ಮನ್ನಾ ಮಾಡಿ. ಈ ಸರ್ಕಾರವನ್ನು ಯಾರಾದ್ರೂ ನಂಬ್ತಾರ? ಬೆಳಗಾವಿ ಅಧಿವೇಶನ ಟೈಮ್ನಲ್ಲಿ ವಿಠಲ ಅರಭಾವಿ ಎಂಬವನು ಸಂಸತ್ತಿನ ಎದುರು ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ. ಆಗಲೂ ಎಚ್ಚೆತ್ತುಕೊಳ್ಳದ ಸರ್ಕಾರ ಇನ್ನು ಇವರ ಭರವಸೆಯನ್ನು ನಂಬಬಹುದಾ? ರಾಷ್ಟ್ರೀಕೃತ ಬ್ಯಾಂಕುಗಳ ಸಾಲ ಅದು ರಾಜ್ಯ ಸರ್ಕಾರಕ್ಕೆ ಬರುವುದಿಲ್ಲ, ಕೇಂದ್ರ ಸರ್ಕಾರ. ನಾನು ಅದಕ್ಕೆ ಹೇಳಿದೆ, 75,000 ಕೋಟಿ ರೂಪಾಯಿಗಳನ್ನು UPA ಸರ್ಕಾರ ಸಾಲ ಮನ್ನಾ ಮಾಡಿದೆ. ನಾವು RTC ಇಟ್ಟು ಚಿನ್ನ ಬ್ಯಾಂಕಿನಲ್ಲಿ ಇಟ್ಟದ್ದನ್ನು ಸಮೇತ ಅಲ್ಲಿಗೆ ಚಿನ್ನವನ್ನು ಕೊಡುವಂತ ಕೆಲಸವನ್ನು ಅಂದಿನ ದಿನ ಸರ್ಕಾರ ಮಾಡಿದೆ. ಇವತ್ತು ಕೇಂದ್ರ ಬಿಜೆಪಿಯ ಕೈಯಲ್ಲಿದೆ. ಇವತ್ತು ಮಾಡ್ಬೋದಲ್ಲ, ರೈತರಿಗೆ ಒಂದು ಸಾಲ ಮನ್ನಾ ದೊಡ್ಡ ಯೋಜನೆ. ಅವತ್ತು 75,000 ಕೋಟಿ ಆದ್ರೆ ಇವತ್ತು 2 ಲಕ್ಷ ಕೋಟಿಯನ್ನು ಕೊಟ್ಟು ಎಲ್ಲ ಒಮ್ಮೆ ರೈತರ ಸಾಲವನ್ನು ಮನ್ನಾ ಮಾಡುವಂತ ಕೆಲಸವನ್ನು. ಮುಖ್ಯವೋ ಅಥವಾ ರೈತ ಬದುಕುವುದು ಮುಖ್ಯವೋ ಅಂತ ಒಂದು ಪ್ರಶ್ನೆ ಬರುತ್ತೆ ನೋಡಿ. ಡಿಜಿಟಲ್ ಇಂಡಿಯಾವೂ ಮುಖ್ಯ. ಆ ಡಿಜಿಟಲ್ ಇಂಡಿಯಾದ ಮುಖಾಂತರವೇ ರೈತನ ಬೆಳೆಗಳಿಗೆ ಮತ್ತು ರೈತನಿಗೆ ಮಾಹಿತಿ ತಲುಪಿಸಲು ಸಾಧ್ಯ. ರೈತ ಸಾವನ್ನಪ್ಪುತ್ತಾ ಇದ್ದಾರೆ. ಅದೇ ನಾನು ಹೇಳ್ತೇನೆ, ಅದೇ ಆಗದಿಂದ ಹೇಳ್ತಾ ಇದ್ದೇನೆ, ಪರಿಹಾರ ಕೊಟ್ಟದನ್ನು ನೀವು ಬೆಸ್ಕಾಂಗಳಿಗೆ ವಿದ್ಯುತ್ ಬಿಲ್ ಕಟ್ಟಲು ಉಪಯೋಗಿಸ್ತಿದ್ದೀರಾ. ಸರ್ಕಾರದಿಂದ ಗ್ರಾಮ ಪಂಚಾಯತ್ಗಳಿಗೆ ಬಂದ ಹಣವನ್ನು, ಅಂದ್ರೆ ನಮ್ಮ ಜಿಲ್ಲೆಗೂ ಸುಮಾರು 33 ಕೋಟಿ ಬಂದಿದೆ, ಅದನ್ನು ಮೆಸ್ಕಾಂ ಬಿಲ್ ಕಟ್ತಾ ಇದ್ದಾರೆ. ಇನ್ನು ರೈತರಿಗೆ ಕೊಟ್ಟ ಹಣವನ್ನು ಇವರು ಇನ್ನೊಂದು ಯಾವ್ದು ಭಾಗ್ಯ ಮಾಡಿ ಇವರ ಸರ್ಕಾರ ಬಂದ ನಂತರ ಹೊಸ ಯೋಜನೆ, ನಮ್ಮ ಭಾಜಪ ಸರ್ಕಾರದಲ್ಲಿ ಎಲ್ಲಾ ಯೋಜನೆಗಳನ್ನು ಇವರು ಮುಗಿಸಿ ಇವರು ಮಾಡಿದ ಒಂದು ಹೊಸ ಯೋಜನೆ ಏನಾದ್ರು ಉಂಟಾ? ರೈತರಿಗೋಸ್ಕರ ಯೋಜನೆ ಬೇಕಿದೆ. ನಾನು ಹೇಳ್ತೇನೆ, ರೈತರಿಗೆ ಮುಟ್ಟಿದೆ. ಈಗ ನೋಡಿ, ಭಾಗ್ಯಗಳನ್ನು ಬಿಟ್ಟು
ಈಗ ರೈತರಿಗಾಗಿ ಮತ್ತು ಜನಸಾಮಾನ್ಯರಿಗೆ ಎಲ್ಲರ ಪರವಾಗಿ ರೈತರ ಪರವಾಗಿ ರೈತರಿಗೆ ಸಾಲ ಬಡ್ಡಿ 3 ಲಕ್ಷದ ತನಕ ಅದು ನಿಬಡ್ಡಿಯಲ್ಲಿ ಸಾಲ ಮೊದಲಿಂದಲೇ ಇಲ್ಲ. ಇತ್ತು. ಯಾರು ಅದು ಹೇಳಿದ್ರು? ಇಲ್ಲ, ಅದು 0% ಬಡ್ಡಿಯಲ್ಲಿ ಕೊಟ್ಟಿದ್ದಾರೆ. 0% ಈಗಲೂ 3 ಲಕ್ಷದ 0% ಬಡ್ಡಿಯಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ನೀವು ಅದನ್ನು ಇನ್ಕ್ರೀಸ್ ಮಾಡಿದ್ದು ಮಾತ್ರ 2 3 ಲಕ್ಷ ಆಗಿದೆ. 10 ಲಕ್ಷ ತನಕ 3% ಬೆಳಗಾವಿ ಅಧಿವೇಶನದಲ್ಲಿ ರೈತ ಆತ್ಮಹತ್ಯೆ ಮಾಡಿದ ನಂತರ ಇಷ್ಟು ಪರಿಸ್ಥಿತಿ ಆಗ ಗೊತ್ತಾಗಬೇಕಿತ್ತು ಸರ್ಕಾರಕ್ಕೆ. ಪರಿಸ್ಥಿತಿ ಇಷ್ಟು ತೀವ್ರವಾಗಿದೆ ನಂತರ ಯಾವುದಾದ್ರೂ ಒಂದು ಯೋಜನೆ ನೀವು ಅವರಿಗೆ ಪ್ರಕಟಿಸಿದ್ದೀರಾ? ಅದೇ ಭಾಗ್ಯದ ಮುಖ್ಯಮಂತ್ರಿ, ಮೈಸೂರು ಭಾಗ್ಯದ ಮುಖ್ಯಮಂತ್ರಿ ಮಂಡ್ಯದಲ್ಲಿ ಈ ರೀತಿ ಕಬ್ಬನ್ನು ಯಾವ ಕಂಪನಿಗಳು ತೆಗೆದುಕೊಳ್ಳುವುದಿಲ್ಲ, ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿದ್ದೀರಾ? ಈಗ ನಾನು ಹೇಳೋದು ಬಿಜೆಪಿ ಅವರಿಗೆ ರಾಜಕಾರಣ ಮಾಡಬೇಕು ಈ ರಾಜ್ಯದಲ್ಲಿ. ಏನಾದರೂ ಕಾಂಗ್ರೆಸ್ ಸರ್ಕಾರದ ಮೇಲೆ ಗುರುತರವಾದ ಯಾವುದು ಎಲ್ಲ ಹುಡುಕ್ತಾ ಇದ್ದಾರೆ, ಏನಾದರೂ ಉಂಟಾ ಅಂತೇಳಿ. ಇವ್ರಿಗೆ ಯಾವುದು ಸಿಗ್ತಾ ಇಲ್ಲ. ಇವತ್ತು ರೈತರ ಆತ್ಮಹತ್ಯೆ ವಿಚಾರವನ್ನು ರಾಜಕಾರಣ ನಾವು ಮಾಡೋದು ಬೇಡ. ಅದು ಯಾವ ಉದ್ದೇಶದಿಂದ ಅವರು ರೈತರ ಆತ್ಮಹತ್ಯೆ ಪ್ರಕರಣವನ್ನ ರಾಜಕಾರಣ ಮಾಡುವಂತದ್ದು ಬೇಡ. ಹೌದು, ರಾಜಸ್ಥಾನದಲ್ಲಿ ರೈತರ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ರಾಜಕಾರಣಕ್ಕೆ ಯೂಸ್ ಆಗಬಹುದು. ಅಲ್ಲ, ರಾಹುಲ್ ಗಾಂಧಿ ಅವರು ಅಲ್ಲಿ ಹೋಗಿ ಬೈಬಹುದು, ಸೂಟು ಬೂಟಿನ ಸರ್ಕಾರ ಇದು, ಈ ಸರ್ಕಾರಕ್ಕೆ ಸಾಮಾನ್ಯ ರೈತರ ಕಾಣೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಬಹುದು. ಅದೇ ಇಲ್ಲಿ ಬಿಜೆಪಿ ಅವರು ಮಾತಾಡಬಾರ್ದು. ನಾನು ಕೇಳ್ತಾ ಇರೋದು ಇವರು ಮಾತಾಡಬಾರ್ದು ಅಂತಲ್ಲ, ಇವರು ಮಾತಾಡಿದವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳುವುದು ನನ್ನ ಪ್ರಶ್ನೆ. ಈಗ ರಾಹುಲ್ ಗಾಂಧಿ ಅವರು ರಾಜಸ್ಥಾನದಲ್ಲಿ ರೈತ ಸಾವನ್ನಪ್ಪಿದ್ರೆ ಹೋಗ್ಬಹುದು. ಈಗ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, 6ನೇ ತಾರೀಕಿಗೆ ಬರ್ತಾ ಇದ್ದಾರೆ, ಕರ್ನಾಟಕಕ್ಕೂ ಬರ್ತಾ ಇದ್ದಾರೆ. ಕರ್ನಾಟಕದ ರೈತರ ಈಗ ರಾಹುಲ್ ಗಾಂಧಿ ಅವರೇ ಬಂದು ಏನ್ ಮಾಡ್ಬೇಕು ಅದನ್ನ ಅವರು ಮಾಡ್ಲಿಕ್ಕೆ ತಯಾರಿದ್ದಾರೆ. ನಾನು ಅದನ್ನ ಹೇಳ್ತಾ ಇರೋದಲ್ಲ. ನಾವು ರೈತರ ಸಾವಿನಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ. ರೈತರ ಪರವಾಗಿ ಏನು ರಾಹುಲ್ ಗಾಂಧಿ ಅವರಿಗೆ 442 ಜನ ಸಾವನ್ನಪ್ಪಿದ ನಂತರ ನಾಳೆ 6 ತಾರೀಕಿನ ದಿನ ಬೆಂಗಳೂರು ತನಕ ಬಂದಿದ್ರು. ಕಾಂಗ್ರೆಸ್ ವಿನಂತಿ ಮಾಡಿದ್ರು ಮಂಡ್ಯ ತನಕ ಬನ್ನಿ ಅಂತ ಅವರು ಅಮೆರಿಕಕ್ಕೆ ಕಾರಣವಿಲ್ಲದೆ ಹೋಗುವಂತ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಮಡಿಕೇರಿಗೆ ಬರ್ತಾರೆ, ಮಡಿಕೇರಿಗೆ ರೆಸಾರ್ಟ್ಗೆ ಬರ್ತಾರೆ. ಒಂದು ನಿಮಿಷ, ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದರು. ಈಗ ಅವರ ಸರ್ಕಾರ ಇಲ್ಲ, ಕೇಂದ್ರದಲ್ಲಿ ಇಲ್ಲ, ರಾಜ್ಯದ ಸರ್ಕಾರ, ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಸರ್ಕಾರ ನಡೀತಾ ಇದೆ. ರೈತರ ಪರವಾಗಿ ನಾನು ಅದನ್ನ ಅಲ್ಲ, ಅಲ್ಲಿ ವಿರೋಧ ಪಕ್ಷವಾಗಿರ್ಬೋದು, ನಮಗೆ ಅದರ ವಿಚಾರ ಅಲ್ಲ. ನಾನ್ ಕೇಳ್ತಾ ಇರೋದು ಇದಕ್ಕಿಂತ ಹೆಚ್ಚು ಜವಾಬ್ದಾರಿ ಇರುವಂತವ್ರು. ಇವತ್ತು ರಾಜ್ಯದ ಸರ್ಕಾರ ಇದ್ದ ಕೂಡಲೇ ಈ ರಾಜ್ಯದ ಎಲ್ಲ ಜನರಿಗೆ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರ ಇದೆ ಅಲ್ವಾ? ಇಲ್ಲ, ಖಂಡಿತವಾಗಿ ನಾನು ಕೇಳ್ತಾ ಇರೋದು ನರೇಂದ್ರ ಮೋದಿ ಅವರು ಬಂದ್ರ ಈ ಕರ್ನಾಟಕ, ಅವರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಬಂದು ಈ ರಾಜ್ಯದ ಜನರ ರೈತರನ್ನು ಸಂತೈಸುವ ಕೆಲಸವನ್ನು ಅವರು ಮಾಡಿದ್ರ? ಮಾಡಲಿಲ್ಲ. ಅವರಿಗೆ ಅದು ಅಗತ್ಯ ಇಲ್ಲ. ರಾಹುಲ್ ಗಾಂಧಿ ಬರಲಿಲ್ಲ ಅಥವಾ ಸೋನಿಯಾ ಗಾಂಧಿ ಬರಲಿಲ್ಲ ಅಂತ ಕೇಳುವುದಲ್ಲ. ಇವತ್ತು ನರೇಂದ್ರ ಮೋದಿ ಅವರು 18 ಸ್ಥಾನವನ್ನು ಈ ರಾಜ್ಯದಿಂದ ಗೆಲ್ಲಿಸಿದ್ದಾರೆ. ಅವರು ಬಂದು ಉತ್ತರ ಕೊಡ್ಲಿ ರೈತರಿಗೆ ಏನು ಮಾಡಿದ್ದಾರೆ ಅಂತ ಹೇಳಿ. ಕೃಷಿ ಸಚಿವರು ರಾಧಾ ಮೋಹನ್ ಸಿಂಗ್ ಅವರು ಕರ್ನಾಟಕಕ್ಕೆ ಬಂದು ಈ 250 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಹೋದವರು. ಕರ್ನಾಟಕದಲ್ಲಿ 155 APMC ಮಾರ್ಕೆಟ್ಗಳುಂಟು. ಅದನ್ನು ಕೂಡಲೇ ನೀವು ಈ ಮಾರ್ಕೆಟ್ ಇದು ಪರಿಹಾರವಾ? ಇದು ಪರಿಹಾರಕ್ಕೆಲ್ಲ, ರೈತರ ಪರಿಹಾರಕ್ಕೆಲ್ಲ ಮಾರ್ಕೆಟ್, ಅವರಿಗೆ ಮಾರ್ಕೆಟ್, ರೈತರಿಗೆ ಮಾರ್ಕೆಟ್ ಬೇಕಾ? ರೈತರಿಗೆ ಮಾರುಕಟ್ಟೆ, ರಾಜ್ಯ ಸರ್ಕಾರ ರೈತರ ಆತ್ಮಹತ್ಯೆಗೆ ಮಾರ್ಕೆಟ್ ಮಾಡಿದ್ರೆ ಆಗ್ತದಾ? ಸಾಧ್ಯ ಇಲ್ಲದಿದ್ರೆ ಕಬ್ಬು ಬೆಳೆಗಾರರಿಗೆ ಕೊಟ್ಟು 16,000 ಕೋಟಿಯಲ್ಲಿ ಇವರು ಬಾಕಿ ಕೆಲಸ ಮಾಡುದಾದ್ರೆ, ಭಾಗ್ಯಗಳಿಗೆ ಹಂಚುದಾದ್ರೆ, ಇನ್ನೂ ಹಣ ಕೊಟ್ಟರೆ ಇವರು ಯಾವ ಭಾಗ್ಯಗಳಿಗೆ ಉಪಯೋಗಿಸ್ತಾರೆ? ಕೇಂದ್ರ ಸರ್ಕಾರ ಖಾಲಿ ಕರ್ನಾಟಕ ಒಂದು ಕಡೆ ಮಾಡಿದ್ರೆ ಆಗುದಿಲ್ಲ. ಮತ್ತು ನಮ್ಮ ರಾಜ್ಯದಲ್ಲಿ 176 ತಾಲೂಕಿನಲ್ಲಿ 135 ತಾಲೂಕು ಬರಬೀಡಿತ ಅಂತ ಹೇಳ್ತೇವೆ. ನಾವು ಒಂದು ಮನವಿ ಕೊಡ್ಲಿಕ್ಕೆ ಮೊನ್ನೆ ತನಕ ಕಾಯಬೇಕಾಗಿತ್ತು. ರೈತ ಚೈತನ್ಯ ಆಗಬೇಕಿತ್ತು. ರೈತ ಚೈತನ್ಯ ಯಾತ್ರೆ ನಂತರ ಅದರ ಎಫೆಕ್ಟ್ ಅನ್ನು ಕಂಡು ನಂತರ ಮನವಿ ಕೊಟ್ಟರು. ಈಗ ಕೇಂದ್ರ ತಂಡ ಬಂದಿದೆ, ಬರ ಪೀಡಿತ ಪ್ರದೇಶಗಳ ಅಧ್ಯಯನ ಮಾಡಿದೆ, ರಿಪೋರ್ಟ್ ಕೊಡ್ತಾರೆ. ಕೂಡಲೇ ಅವರಿಗೆ ತಂಡ ಬರ ಪರಿಹಾರದ ಅಧ್ಯಯನ ಮಾಡೋದಕ್ಕೆ ಬಂದವರು ಮೈಸೂರು ಪ್ಯಾಲೇಸ್ ಅನ್ನು ನೋಡ್ಕೊಂಡು ಹೋಗಿದ್ದಾರೆ. ಅಲ್ಲ, ಅದು ರಜೆ ದಿನಗಳಲ್ಲಿ ಹೋಗಿರ್ಬೋದು. ಮೈಸೂರಿನ ಅರಮನೆಯನ್ನು ನೋಡ್ಕೊಂಡು ಬರದ ಅಧ್ಯಯನ ದೇಶದಲ್ಲಿ ಇದು ಬಹಳ ಸಂದರ್ಭದಲ್ಲಿ ನಡೆಕೊಂಡು ಬಂದಂತದ್ದು. ಅದು ನಿಮ್ಮ ಸರ್ಕಾರದ ಜವಾಬ್ದಾರಿ, ಕೇಂದ್ರ ಸರ್ಕಾರದ ಜವಾಬ್ದಾರಿ. ಅಧ್ಯಯನ ಮುಗಿದ ನಂತರ ದೆಹಲಿಗೆ ಹೋಗೋ ಸಮಯದಲ್ಲಿ ಅವರು ಮೈಸೂರು ಪ್ಯಾಲೇಸ್ ಅನ್ನು ನೋಡಿರ್ಬೋದು, ಅಥವಾ ಅಧ್ಯಯನ ಮುಗಿದ ನಂತರ ಅಧ್ಯಯನದ ಸಮಯದಲ್ಲೇ ಬಂದ ಮೈಸೂರು ಪ್ಯಾಲೇಸ್ ನ ಹತ್ತಿರವಿರುವ ಕೃಷ್ಣ ಮಹಾರಾಜ ಸಾಗರ ಡ್ಯಾಮ್ ಅನ್ನು ನೋಡಿ ಹೋಗಿರ್ಬೋದು ಅವರು. ಅದು ಎರಡನ್ನೂ ನೋಡಿ ಹೋಗಿರ್ಬೋದು. ಮಾತಾಡ್ತಾನೆ, ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಹೇಮನಾಥ್ ಶೆಟ್ರೆ, ಒಂದು ಇಷ್ಟೆಲ್ಲ ಆಗಿದೆ,
442 ಜನ ಸಾವನ್ನಪ್ಪಿರುವಂತ ದೊಡ್ಡ ಒಂದು ಸಮಸ್ಯೆ ಇಡೀ ರಾಜ್ಯವನ್ನ ಕಾಡ್ತಾ ಇದೆ. ಸೊ ಏನು ಮಾಡಬೇಕು ಅಂತ ನಿಮಗೆ ಅನಿಸ್ತಾ ಇದೆ? ನಮ್ಮ ಸರ್ಕಾರ ಈ ತೆಗೆದುಕೊಂಡಿರುವಂತ ಸ್ಟೆಪ್, ಈಗ ತೆಗೆದುಕೊಂಡಿರುವಂತದ್ದು ಸಾಕು ಅಂತ ಅನ್ಸುತ್ತಾ? ಮುಂದಕ್ಕೆ ಏನಾದ್ರು ಮಾಡಬೇಕು ಅಂತ ಅಲ್ಲ, ಈ ಬಗ್ಗೆ ಸರ್ಕಾರ ಅದಕ್ಕೆ ಬೇಕಾದಂತ ಪ್ರಾಮಾಣಿಕ ಕಳಕಳಿಯ ಪ್ರಯತ್ನಗಳನ್ನೆಲ್ಲವನ್ನೂ ಮಾಡಬೇಕಾಗ್ತದೆ. ರೈತರ ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸ ಈಗಾಗಲೇ ನಾವು ಹೇಳಿದ್ದೇವೆ. ಎಲ್ಲ ಕಡೆಗಳಲ್ಲಿ, ಕೆಲವು ಕಡೆಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು, ಮಂತ್ರಿಗಳು ಎಲ್ಲ ಮನೆ ಮನೆಗೆ, ಈಗ ಮೊನ್ನೆ ಈ ಜಿಲ್ಲೆಯಲ್ಲಿ ಆಗುವಾಗಲೂ ರಮನಾಥ್ ರೈ ಅವರ ಮನೆಗೆ ಹೋಗಿ ಅವರಿಗೆ ಸಂತೈಸುವಂಥ ಕೆಲಸವನ್ನೆಲ್ಲ ಮಾಡಿದ್ದಾರೆ. ನಾನು ಹೇಳೋದು ಅದಲ್ಲ, ರೈತರು ಆದರೂ ಯಾಕೆ ಆತ್ಮಹತ್ಯೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವುದು ಈಗಲೂ ಒಂದು ಜಿಜ್ಞಾಸೆಯಾಗಿ ಉಳಿದಿದೆ. ಈಗ ವರದಿ ಯಾವ ವರದಿ ಸಲ್ಲಿಸಿದ್ರು ನಾವು ಈಗ ನೋಡಿ, ಯಾರು ಸಾಯ್ಬೇಕು, ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಯಾರ ಚಿಂತನೆ, ಯಾವ ಸರ್ಕಾರ ನಾವು ಸರ್ಕಾರ ಕಣ್ಣು ಮತ್ತು ಕಿವಿಯನ್ನ ಕಳಕೊಂಡಿಲ್ಲ ಯಾವುದೇ ಇಲ್ಲ. ಈಗ ಈ ದೃಷ್ಟಿಯಲ್ಲಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳುದು ನಾವು ಕಂಡಿದ್ದೇವೆ. ಮತ್ತು ಯಾಕೆ ಈ ಘಟನೆಗಳು ನಡೀತಾ ಇದೆ ಅಂತ ಹೇಳುವುದನ್ನು ಇನ್ನೂ ವಿಮರ್ಶೆಗಳಾಗುವಂತ ಅಗತ್ಯಗಳು ಇದೆ. ಆದ್ರೂ ಈಗ ಸರಿ, ನೀವು ಆಗ್ಲೇ ಹೇಳಿದ್ರಿ ಕೇಂದ್ರ ಸರ್ಕಾರಕ್ಕೆ, ಹಾಗೆ ಕೇಂದ್ರ ಸರ್ಕಾರಕ್ಕೆ ನಾವು ಅವರು ಏನು ಕೊಡ್ಲಿಲ್ಲ. ನೀವು ಏನು ಕೊಟ್ಟಿದ್, ನೀವು ಏನು ಮನವಿ ಮಾಡಿದ್ದೀರಿ? ಈಗ ಬರ ಪರಿಹಾರಕ್ಕೆ ದುಡ್ಡು ಕೊಡಿ ಅಂತ ಕೇಳಿದ್ದು ಬಿಟ್ರೆ, ರೈತರ ಆತ್ಮಹತ್ಯೆಗೆ ಈ ಸಮಸ್ಯೆ ಇದೆ ನಮ್ಮ ರಾಜ್ಯದಲ್ಲಿ, ನಮಗೆ ಏನಾದ್ರೂ ಒಂದು ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕು. 15 ತಿಂಗಳಿಂದ ನಡೆಯುವ ನೀತಿ ಆಯೋಗದ ಸಭೆಗೆ ಒಮ್ಮೆ ಹೋಗಿದ್ದಾರೆ. ನಾನು ಕೇಳುದು ಅದನ್ನೇ ಪ್ರಶ್ನೆಯನ್ನು ಉಲ್ಟಾ ಕೇಳ್ತಾ ಇದ್ದೇನೆ. 18 ಜನ ನಮ್ಮ ಸಂಸದರು ಇಲ್ಲಿ ಇದ್ದಾರೆ, ಅವರು ಈ ರಾಜ್ಯದವರೇ. ರಾಜ್ಯದ ಹಿತದೃಷ್ಟಿ ಅವರ ಚಿಂತನೆ ಇದೆ, ಜವಾಬ್ದಾರಿ ಇದೆ. ನಾನು ಒಪ್ಪುದಿಲ್ಲ. ಕೇಂದ್ರದಿಂದ ಈ ರಾಜ್ಯದಲ್ಲಿ ಮಗುವಿಗೆ ಮಾತ್ರ ಹಾಲು ಅನ್ನುವಂಥದ್ದೊಂದು ಮಾತು ಅದಿರ್ಬೋದು. ನಾವು ಕೇಳದೇ ಇದ್ರೆ ಕೊಡೋದಕ್ಕೆ ಇಲ್ಲ ಕೇಳುವಂತ ನಾನು ಕೇಳೋದು 18 ಜನ ಸಂಸದರು ಅವರ ಕೆಲಸ ಏನು, ಈ ರಾಜ್ಯದ ಬಗ್ಗೆ ಅವರಿಗೆ ಚಿಂತನೆ ಇದ್ರೆ. ಮುಖ್ಯಮಂತ್ರಿಗಳು ದೆಹಲಿಗೆ ಹೋದ್ರು, ಹೌದು, ಸೋನಿಯಾ ಗಾಂಧಿ ಅವರನ್ನ ಮೀಟ್ ಆದ್ರು, ಸೋನಿಯಾ ಗಾಂಧಿ ಅವರ ಮನೆ ಬಾಗಿಲನ್ನ ಕಾದ್ರು, ಕೃಷಿ ಸಚಿವರ ಹತ್ರನೂ ಹೋಗಬಹುದಿತ್ತು, ಕೇಂದ್ರ ಕೃಷಿ ಸಚಿವರ ಹತ್ರನೂ ಮಾತಾಡಬಹುದಿತ್ತು. ಇಲ್ಲ, ಅದು ನನ್ನ ಜವಾಬ್ದಾರಿಯೇ ಅಲ್ಲ, ಅದು 18 ಜನವೇ ಮಾಡಬೇಕು ಅಂತ ಹೇಳಿದ್ರೆ, 28 ಜನವೇ ಮಾಡಬೇಕು ಅಂತ ಹೇಳಿದ್ರೆ ಅರ್ಥ ಇಲ್ಲ. ಮುಖ್ಯಮಂತ್ರಿಗಳು ಆ ಪ್ರಯತ್ನಗಳನ್ನು ಈ ಮೊದಲೇ ಮಾಡಿದ್ದಾರೆ. ನಮ್ಮ ಈಗ ವರದಿಯನ್ನು ನಾವು ಗಮನಿಸಿದ್ದೇವೆ. ಬರಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ದು, ಹೌದು, ರೈತರ ಸಾವಿಗೆ ಪರಿಹಾರ ಕೊಡಿ ಕೇಳಿಲ್ಲ. ಅಲ್ಲ, ರೈತರ ಸರ್ಕಾರ ಕೇಳಲಿಲ್ಲ. ಅಲ್ಲ, ರೈತರ ಸಾವಿಗೆ ಪರಿಹಾರವನ್ನು ಕೇಳುವಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ಈಗ ಇಲ್ಲ ಅಂತ ಹೇಳುವುದು ನಮಗೆಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ರೈತರ ಸಾವಿಗೆ ಪರಿಹಾರವನ್ನು ಕೇಂದ್ರದಿಂದ ಕೇಳುವುದಲ್ಲ. ಕೇಂದ್ರ, ನಾನು ಒಂದು ವೇಳೆ ಅಂತ ಸಮಸ್ಯೆಗಳು ಇದ್ರೆ ಕೇಂದ್ರದವರಿಗೆ ಸ್ಪಂದನೆಯನ್ನು ಮಾಡಬಹುದು. ನಮ್ಮ ಸಂಸದರು ಯಾಕೆ ಮಾಡುದಿಲ್ಲ? ವರದಿ ಅವರು ಸ್ವಯಂ ಪ್ರೇರಿತವಾಗಿ ಕೇಳಿದ್ರು, ಗೊತ್ತಿದೆಯಾ ನಿಮಗೆ? ಕೇಂದ್ರ ಸರ್ಕಾರ ಸ್ವಯಂ ಪ್ರೇರಿತವಾಗಿ ರಾಜ್ಯ ಸರ್ಕಾರದಿಂದ ವರದಿ ಯಾಕೆ ಸಾವನ್ನಪ್ತಾ ಇದ್ದಾರೆ ಅಂತ ರಿಪೋರ್ಟ್ ಅಲ್ಲ. ನೋಡಿ, ವರದಿಯನ್ನು ಕೇಳಿದಕ್ಕೆ 250 ಕೋಟಿ ರೂಪಾಯಿ ಕೊಟ್ಟಿದ್ದಾರಂತ ಇವರು ಹೇಳಿದ್ರಲ್ಲ. ಈ 250 ಕೋಟಿಯಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳುದು ಒಂದು ದೊಡ್ಡ ಪ್ರಶ್ನೆ. ಇದು ಒಂದು ರೀತಿಯ ಕೃಷಿಕರಾಗಿ ನಾನು ಕೇಳ್ತಾ ಇದ್ದೇನೆ, ಹೇಮನಾಥ್ ಶೆಟ್ಟರಾಗಿ ಒಬ್ಬ ಕೃಷಿಕರಾಗಿ ಕೇಳ್ತಾ ಇದ್ದೇನೆ, ಹೌದು, ಸಂವೇದನಾಶೀಲತೆಯನ್ನ ಸರ್ಕಾರ ಉಳಿಸಿಕೊಂಡಿದೆ ಅಂತ ಅನ್ಸುತ್ತಾ ಇವತ್ತಿನ ದಿನದಲ್ಲಿ? ನಾನು ಹೇಳ್ತಾ ಇದ್ದೇನೆ, ಈಗ ಒಂದು ವೇಳೆ ಈಗ ಕೇವಲ ಕಬ್ಬು ಬೆಳೆಗಾರದೇ ಸಮಸ್ಯೆಗೆ ಈಗ ಕಬ್ಬು ಬೆಳೆಗಾರ ಕೃಷಿ ಸಚಿವರು ನಾಪತ್ತೆ ಆಗಿದ್ದಾರೆ ಅಂತ ರೈತರು ಹೇಳ್ತಾರೆ. ಅಲ್ಲ, ನೀವೇ ಒಮ್ಮೆ ಆಲೋಚನೆ ಮಾಡಿ. ಕೃಷಿ ಸಚಿವರು ಒಂದು ಸ್ಟೇಟ್ಮೆಂಟ್ ಅನ್ನ ತೋರಿಸಿ, ಒಂದು ಸ್ಟೆಪ್ ಅನ್ನ ತೋರಿಸಿ, ಅವರು ತೆಗೆದುಕೊಂಡಿರುವ ಈ ರೀತಿ ಈ ಸಮಸ್ಯೆ ಪರಿಹಾರ ಒಂದು ಯೋಜನೆ ಘೋಷಣೆ ಮಾಡಿ, ಹೇಳಿಕೆಯನ್ನ ಕೊಡಿ, ನಾವು ಇದ್ದೀವಿ ನಿಮ್ಮ ಜೊತೆಗೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೃಷಿ ಸಚಿವರು ಕೊಟ್ಟಿದ್ದಾರೆ. ಕೃಷಿ ಸಚಿವರು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾವು ಯಾಕೆ ನಾನು ಇಲ್ಲಿ ಮಾತಾಡುವಂತ ವಿಚಾರ ಯಾವಾಗ ಬೇಕಾ ಹೇಳ್ಬೋದು. ರೈತರು ಸಾಯಿರಿ ಅಂತ ಹೇಳಿ ಯಾರು ಹೇಳುವವರಿಲ್ಲ. ಆದ್ರೆ ಆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರುವಲ್ಲಿ ಸರ್ಕಾರ ಯಾವಾಗ್ಲೂ ವಿಫಲ ಆಗ್ಲಿಲ್ಲ. ಯಾವುದೇ ಯೋಜನೆಯನ್ನು ಕೃಷಿ ರೈತರಿಗೆ ಸಂಬಂಧಪಟ್ಟ ಯಾವುದೇ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಅನುಷ್ಠಾನ ಮಾಡ್ತಾ ಇಲ್ಲ. ನೋಡಿ, ಮಧ್ಯಪ್ರದೇಶ 3 ವರ್ಷದ ಮೊದಲು 6 ಲಕ್ಷ ಹೆಕ್ಟೇರ್ಗಳಲ್ಲಿ ಕೃಷಿ ಮಾಡ್ತಾ ಇತ್ತು. ಇವತ್ತು 36 ಲಕ್ಷ ಹೆಕ್ಟೇರ್ಗಳಲ್ಲಿ ಕೃಷಿ ಮಾಡ್ತಾ ಉಂಟು, ಕೇಂದ್ರದ ಯೋಜನೆಗಳನ್ನು ಉಪಯೋಗಿಸಿಕೊಂಡು. ಭಾರತದ ಪ್ರತಿಯೆಲ್ಲ ಕಡೆಗಳು ಕೃಷಿ ಇಳಿತಾ ಆಗುವಾಗ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಗುಜರಾತ್ ಅಂತ ಪ್ರದೇಶಗಳಲ್ಲಿ ಮಹಾರಾಷ್ಟ್ರವನ್ನು ಬಿಟ್ಟು ಕೃಷಿ ಉತ್ಪನ್ನ ಹೆಚ್ಚಾಗ್ತಾ ಉಂಟು. ನಮ್ಮ ಕರ್ನಾಟಕದಲ್ಲಿ 10.8% ಕಡಿಮೆ ಆಗಿದೆ. ಅಂದ್ರೆ ನಮ್ದು ಕೃಷಿ ಯೋಜನೆಯಾದಂತ ಅದು ಇನ್ಕಮ್ ಸ್ಕೀಮ್ ಆಗಿರ್ಬೋದು, ಇನ್ಶೂರೆನ್ಸ್ ಫಾರ್ ಫಾರ್ಮರ್ಸ್ ಆಗಿರ್ಬೋದು, 50,000 ಕೋಟಿ ಇರಿಗೇಷನ್ ಪ್ಯಾಕೇಜ್ ಆಗಿರ್ಬೋದು, ಅಥವಾ 8 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಆಗಿರ್ಬೋದು, ಅದರದ ಒಂದೇ ₹1 ಕರ್ನಾಟಕ ಸರ್ಕಾರ ಅನುಷ್ಠಾನ ಮಾಡ್ತಾ ಇಲ್ಲ. ಒಂದು ನಿಮಿಷ ಮಹೇಶ್ವರ, ಬಹುಶಃ ಕೇಂದ್ರ ಸರ್ಕಾರ ಈ ರೀತಿ ಮಾಡಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಇಲ್ಲಿ ಪ್ರಶ್ನೆ ಇರುವಂತದ್ದು, ಅಷ್ಟು ರೈತರ ಸಾವನ್ನಪ್ಪಿದ ಸಂದರ್ಭದಲ್ಲಿಯೂ ಕೂಡ
ನಮ್ಮ ಪ್ರಧಾನಮಂತ್ರಿಗಳಿಗೆ ಈ ಬಗ್ಗೆ ಈ ಸಮಸ್ಯೆ ಅಂತ ಕಾಣಲಿಲ್ವಾ? ಸಮಸ್ಯೆ ಗೊತ್ತಾದ ನಂತರವೇ ಕರ್ನಾಟಕ ಒಂದಕ್ಕೆ ಮಾತ್ರ ಇಡೀ ದೇಶಕ್ಕೆ 16,000 ಕೋಟಿ ಖಾಲಿ ಕಬ್ಬು ಬೆಳೆಗಾರರಿಗೆ, ನೆನಪಿಡಿ 16,000 ಕೋಟಿ ಬೇರೆ ಬೆಳೆಗಳಿಗಲ್ಲ, ಖಾಲಿ ಕಬ್ಬು ಬೆಳೆಗಾರರಿಗೆ ರಿಲೀಸ್ ಮಾಡಿದ್ದಾರೆ. ಆ ಹಣ ಇವತ್ತು ಕೂಡ, ಅದು ಬಿಡಿ ಕರ್ನಾಟಕ ಸರ್ಕಾರ ಅದು ಫ್ರೀ ಕೊಡುವಂತ ಹಣ ಬಿಡಿ, ಈ ಅನ್ನ ಭಾಗ್ಯಕ್ಕೆ ಅಕ್ಕಿ ಸಪ್ಲೈ ಮಾಡ್ತಾರಲ್ಲ ರೈತ, ಅವನ ಹಣ ಇನ್ನೂ ಕೂಡ ಮುಟ್ಟಿಲ್ಲ. ಅನ್ನ ಭಾಗ್ಯಕ್ಕೆ ಇವರು ಯಾವ್ದು ಭಾಗ್ಯ ಅಂತ ಕರೀತಾರೆ, ಯಾವ ರೈತ ಅದಕ್ಕೆ ಸಪ್ಲೈ ಮಾಡ್ತಾನೆ ಅವನಿಗೂ ಇನ್ನು 130 ಕೋಟಿ ರೂಪಾಯಿ ಪೆಂಡಿಂಗ್ ಉಂಟು. ಅವ್ರು ಆಗ್ಲೇ ಹೇಳಿದ್ರು ರೈತರ ಸಾವಿನಲ್ಲಿ ರಾಜಕಾರಣ ಅಂದ್ರೆ 442 ನಿಮಗೆ ಸೆಲೆಬ್ರೇಷನ್ಗೆ ಕಾರಣ ಆಗಿದೆ, ಇದು ಇನ್ನಷ್ಟು ಜಾಸ್ತಿ ಆಗ್ಲಿ ಅಂತ ರಾಜ್ಯದ ಬಿಜೆಪಿಯವರು ಕಾಯ್ತಾ ಇದ್ದಾರೆ ಅಂತ. ಅಲ್ಲ, ನಮ್ಮಿಂದಾಗಿ ಭಾಜಪದಿಂದಾಗಿ ಅಥವಾ ರೈತ ಚೈತನ್ಯ ಅಥವಾ ಸ್ಟೇಟ್ಮೆಂಟ್, ನೀವು ಲೋನ್ ಕಟ್ಟಬೇಡಿ, ನಮ್ಮ ಸರ್ಕಾರ ಬರುತ್ತೆ 3 ವರ್ಷ ಬಿಟ್ರೆ ನಾವು ಮನ್ನಾ ಮಾಡ್ತೀವಿ. ಹೌದು, ಇವರು ಮನ್ನಾ ಮಾಡ್ತಾ ಇಲ್ಲ. ರೈತರ ಸರ್ಕಾರ ಪರಿಪರಿಯಾಗಿ ಬೇಡ್ತಾ ಇದ್ದಾರೆ. 18 ದಿನಗಳಲ್ಲಿ 12 ಸಭೆಗಳಲ್ಲಿ ರೈತರನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವಂತ ಪ್ರಯತ್ನ ಅಲ್ಲ, ಈಗ ಎತ್ತಿ ಕಟ್ಟುವ ಕೆಲಸ ಮಾಡಬೇಕು, ಸಂತೈಸುವ ಕೆಲಸವನ್ನು ಇವರು ಮಾಡ್ಲಿಲ್ಲ. ಹಾಗಾದ್ರೆ 10,000 ಕೋಟಿ ಜುಜುಬಿ 10,000 ಕೋಟಿ ಇವರದ್ದು ಪೂರ್ತಿ ಬಜೆಟ್ ಅಲ್ಲಿ 10%, ಇವರು ಭಾಗ್ಯಗಳಿಗೆ ಕೊಟ್ಟ 5% ಹಣ. ಎಷ್ಟು ಭಾಗ್ಯಗಳನ್ನು ಅನೌನ್ಸ್ ಮಾಡಿದ್ದಾರೆ, ಅದು ಕ್ಷೀರ ಭಾಗ್ಯ ಇರಬಹುದು, ವಸ್ತ್ರ ಭಾಗ್ಯ ಇರಬಹುದು, ಮದ್ಯ ಭಾಗ್ಯ ಇರಬಹುದು, ಯಾವುದೇ ಭಾಗ್ಯಗಳಿರ್ಬೋದು, ಆ ಶಾದಿ ಭಾಗ್ಯ ಇರಬಹುದು ಅಥವಾ ಇನ್ನೊಂದು ಭಾಗ್ಯಗಳಿಗೆ ಕೊಟ್ಟ ಖಾಲಿ 5% ಹಣ. ಇವರು ಭಾಗ್ಯಗಳಿಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ, ಅದು 5% ಹಣವನ್ನು ಇವರಿಗೆ ರೈತರಿಗೋಸ್ಕರ ಖರ್ಚು ಮಾಡ್ಲಿಕ್ಕೆ ನಾನು ಕೇಳಿ ಏನು ಮಾಡಬೇಕು ಅಂತ ಹೇಳ್ತೀರಿ? ಸಾಲ ಮನ್ನಾ ಮಾಡಿದ್ರೆ ಎಲ್ಲ ಪರಿಹಾರ ಅಂತ ತಮ್ಮ ಭಾವನೆಯೋ? ತಾತ್ಕಾಲಿಕವಾಗಿ ಆತ್ಮಹತ್ಯೆಗಳಿಗೆ ಪರಿಹಾರ ಸಿಗ್ತದೆ ಮತ್ತು ಪರ್ಮನೆಂಟ್ ಸೊಲ್ಯೂಷನ್ ಕೇಂದ್ರ ಸರ್ಕಾರ ಮಾಡಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆ ಆಗಿರ್ಬೋದು, ಅಥವಾ 8 ಲಕ್ಷ ಕೋಟಿ ರೂಪಾಯಿ ಸಂಪೂರ್ಣ ಬಜೆಟ್ ಆಗಿರ್ಬೋದು, ನೀರಾವರಿ ಯೋಜನೆಗಳಾಗಿರ್ಬೋದು, ಈ ಮಾರ್ಕೆಟಿಂಗ್ ಆಗಿರ್ಬೋದು, ಕಿಸಾನ್ ಟಿವಿ ಆಗಿರ್ಬೋದು, ಹೀಗೆ 10 ಹಲವು ಕಾರ್ಯಕ್ರಮಗಳ ಮೂಲಕ ಅಂದ್ರೆ ರೈತರ ಸಾಯಿಲ್ ಟೆಸ್ಟ್ ಆಗಿರ್ಬೋದು, ಸಾಯಿಲ್ ಕಾರ್ಡ್ ಆಗಿರ್ಬೋದು, ಅದನ್ನೆಲ್ಲ ಇವರು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಯಡಿಯೂರಪ್ಪರವರ ಯೋಜನೆ ತಯಾರು ತಂದಿದ್ರು, ಸಾವಯವ ಕೃಷಿ ಆಗಿರ್ಬೋದು, ಸ್ವರ್ಣ ಭೂಮಿ ಯೋಜನೆ, ಭೂಮಿಯನ್ನು ಫಲವತ್ತತೆ ಮಾಡುವಂತ ಕೆಲವು ಯೋಜನೆಗಳು, ಇವರು ಅದನ್ನು ಸಂಪೂರ್ಣವಾಗಿ ಅಂದ್ರೆ ಅದು ಭಾಜಪ ಸರ್ಕಾರ ಮಾಡಿದ ಯೋಜನೆ. ಅಲ್ಲಿ ಯಾರೋ ರಾಜೀವ್ ಗಾಂಧಿದು, ಇಂದಿರಾ ಗಾಂಧಿದು ಅಥವಾ ಇನ್ಯಾರ ಹೆಸರು ಹಾಕಿಲ್ಲ, ಪ್ರಧಾನಮಂತ್ರಿ ಹೆಸರು ಹಾಕಿದ್ರು ಅಥವಾ ಭೂಮಿ ಹೆಸರು ಹಾಕಿದ್ರು, ಅಂತ ಯೋಜನೆಗಳಿಗೆ ಇವರು ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ. ಇವರು ಇದರಿಂದ ರೈತರಿಗೆ ಅನ್ಯಾಯ ಆಗ್ಬೇಕಂತಲೇ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಹೇಳಿದಂತ ಯಾವ ಯೋಜನೆ ಈ ರಾಜ್ಯದಲ್ಲಿ ಯಾರಿಗೂ ಪ್ರಯೋಜನ ಸಿಕ್ಕಿದಂತ ಯೋಜನೆಗಳಿಲ್ಲ. ಅದು ಕೆಲವೇ ಅವರ ಒಂದು ಸಂಘಟನೆಯವರಿಗೆ ಬೇಕಾದ ಯೋಜನೆಗಳನ್ನೆಲ್ಲ ಜೋಡಿಸಿ ಇವತ್ತು ನಮ್ಮ ಮುಂದೆ ಅವರು ಹೇಳ್ತಾ ಇದ್ದಾರೆ. ನಾವು ಕಂಡ ಹಾಗೆ ಈ ವರ್ಷ ಈ ರಾಜ್ಯದ ಯಾವ ರೈತರಿಗೆ ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಕೃಷಿ ಬಜೆಟ್ ಅಂತ ಪ್ರತ್ಯೇಕವಾಗಿ ಒಂದು ಮಾಡ್ತಾ ಇದ್ರು, ಮಂಡನೆ ಮಾಡಿದ್ರು. ಸೊ ನಿಮ್ಮ ಸರ್ಕಾರ ಬಂದ ನಂತರ ಆ ಸಂಪ್ರದಾಯವನ್ನ ಬಿಟ್ಟಿತ್ತು, ಅದು ಅವರೇ ಆರಂಭ ಮಾಡಿದಂತ ಸಂಪ್ರದಾಯ, ನಿಮ್ಮ ಸರ್ಕಾರ ಅದನ್ನ ಕೈ ಬಿಟ್ಟಿತ್ತು. ಸೊ ಇಲ್ಲಿ ಪ್ರಶ್ನೆ ಅದೇ, ನೀವು ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದಕ್ಕಿಂತ ಬದಲಾಗಿ ಜನಪ್ರಿಯ ಯೋಜನೆಗಳು ಏನಿದಾವೆ, ಜಯಲಲಿತಾ ಅವರು ಅನುಸರಿಸ್ತಾ ಇರುವಂತ ಮಾದರಿ ಅದನ್ನ ನೋಡಿ, ನಾನು ಅದನ್ನೇ ಕೇಳ್ತಾ ಇದ್ದೇನೆ. ಯಡಿಯೂರಪ್ಪನವರು ರೈತ ಬಜೆಟ್ ಅಂತ ಹೇಳಿ ಮಂಡಿಸಿದ್ರು, ಕೃಷಿ ಬಜೆಟ್ ಅಂತ ಹೇಳಿ ರೈತರಿಗೋಸ್ಕರ ಅಂದ್ರೆ ಏನ್ ಸಾಧನೆ ಮಾಡಿದ್ರು ಅದರಲ್ಲಿ? ಏನು ಅದರಲ್ಲಿ ಇವರು ಕೊಟ್ಟದ್ದೇನು, ಆ ಬಜೆಟ್ ಅಲ್ಲಿ ಮಾಡಿದ್ದೇನು, ರೈತರಿಗಾಗಿ ಕೊಟ್ಟಂತ ಸವಲತ್ತುಗಳು ಯಾವುದು ಅಂತ ಹೇಳಿ ನಮ್ಮ ಮುಂದೆ ಬರಬೇಕಾಗಿದೆ. ಯಾವುದು ಇಲ್ಲ, ಇದು ಸುಮ್ಮನೆ ನನಗೆ ನೆನಪಿದೆ, ಈ ಹಿಂದೆ ನಾನು ಆ 100ರ ಆಸುಪಾಸಿನಲ್ಲಿ ಇರುವಾಗ, ರೈತರ ಆತ್ಮಹತ್ಯೆ ನಂಬರ್ 100ರ ಆಸುಪಾಸಿನಲ್ಲಿ ಇದ್ದಾಗ ಹೇಮನಾಥ್ ಶೆಟ್ಟರು ಹೇಳಿದ್ರು, ಕಡಿಮೆ ಆಗತ್ತೆ, ಇದು ಕಂಟ್ರೋಲಿಗೆ ಬರುತ್ತೆ, ನಮ್ಮ ಸರ್ಕಾರ ಆ ಕೆಲಸವನ್ನ ಮಾಡುತ್ತೆ. ಬಟ್ ಇವತ್ತು ಅದು ಜಾಸ್ತಿ ಇಲ್ಲ. ನಾನು ಇವತ್ತು ಸಹ ಹೇಳ್ತೇನೆ, ಇದು ನಿಯಂತ್ರಣ ಆಗ್ತದೆ, ಖಂಡಿತವಾಗಿ ನಿಯಂತ್ರಣ ಆಗ್ತದೆ. ಇದು ಯಾಕಾಗಿ ಆಗಿದೆ ಅಂತ ಹೇಳಿ ವಿಮರ್ಶದ ಬಗ್ಗೆ ಈಗಾಗಲೇ ಬೇರೆ ಬೇರೆ ವರದಿಗಳಿದೆ. ಅದೇನೇ ಇದ್ರೂ ಸಹ ಈ ಆತ್ಮಹತ್ಯೆ ಸರ್ಕಾರದ ವೈಫಲ್ಯದಿಂದ ಆಗಿದೆ ಅಂತ ಹೇಳುದು ನಾವು ಖಂಡಿತವಾಗಿ. ಕೊನೆಯದಾಗಿ ಇವರು ಹೇಳಿದ್ರು, ಇದೇ ರೀತಿಯ ಬರ, ಈಗ ನಮಗೆ ಅನಾವೃಷ್ಟಿ ಆಗಿರ್ಬೋದು, ಅತಿವೃಷ್ಟಿ ಬಂದು ಉತ್ತರ ಕರ್ನಾಟಕದಲ್ಲಿ ಸುಮಾರು 53 ಗ್ರಾಮಗಳು ನೆಲಸಮವಾಗಿದ್ದು ಕೇಂದ್ರದಿಂದ ಒಂದೇ ₹1 ಬರಲಿಲ್ಲ. ಯಡಿಯೂರಪ್ಪನವರು ಸುಮಾರು 65,000 ಮನೆಗಳನ್ನು ಪುನರ್ನಿರ್ಮಾಣ ಮಾಡಿದ್ದಾರೆ. 53 ಗ್ರಾಮಗಳನ್ನು ಪುನರ್ನಿರ್ಮಾಣ ಅಂದ್ರೆ ಶಾಶ್ವತ ಯೋಜನೆ. ಅದು ಇನ್ನು ಅಲ್ಲಿ ಯಾವುದು ಕೃಷಿ ಮಾತ್ರ ಹೋಗ್ಬೋದೇ ಹೊರತು ಇನ್ನು ಆ ರೀತಿ ಅತಿವೃಷ್ಟಿ ಬಂದ್ರೆ ಒಂದೇ ಒಂದು ಜೀವಕ್ಕೆ ಹಾನಿ ಆಗುವಂತ ಕೆಲಸ ಇಲ್ಲ. ಅಂತ ಕೆಲಸವನ್ನು ಯಡಿಯೂರಪ್ಪ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಮಿತ್ರರಲ್ಲಿ ಹೇಳುವುದು ಇಷ್ಟೇ, ದುರಹಂಕಾರಿ, ನಿಮ್ಮ ಮುಖ್ಯಮಂತ್ರಿ ದುರಹಂಕಾರಿ. ಅವರು ಮೋದಿ ಹತ್ರ ಹೋಗ್ಲಿಕ್ಕೆ ತಯಾರಿಲ್ಲ ಅಥವಾ ಕೇಂದ್ರ ಸರ್ಕಾರ ಹತ್ರ ಹೋಗ್ಲಿಕ್ಕೆ ತಯಾರಿಲ್ಲ. ನಿಮ್ಮ ದುರಹಂಕಾರದಿಂದಾಗಿ ರಾಜ್ಯದ ಜನತೆಗಳು ಪಶ್ಚಾತ್ತಾಪ ಬರ್ತಾ ಇದ್ದಾರೆ. ಕೇಂದ್ರದ ಹಲವಾರು ಯೋಜನೆ ಉಂಟು. ನಾನು ಮೊದಲು ಹೇಳಿದಾಗೆ ಭಾಜಪವು ಕೃಷಿ ಮತ್ತು ಋಷಿ ಸಂಸ್ಕೃತಿಯಲ್ಲಿ ನಂಬಿಕೆಟ್ಟದ್ದು. ಕೇಂದ್ರ ಖಾಲಿ ಕೃಷಿಗೋಸ್ಕರ 8 ಲಕ್ಷ ಕೋಟಿ ಅದು ಇಂಪ್ಲಿಮೆಂಟೇಷನ್ ಇವರ ಹತ್ರ ಇರೋದು. ನೋಡಿ, ನಮ್ದು ಕೃಷಿ ಟಾಸ್ಕ್ ಫೋರ್ಸ್ ಅಂತ ಉಂಟು, ಅದನ್ನು ಪ್ರಧಾನಮಂತ್ರಿ ಅಂಡರ್ ಅಲ್ಲಿ ಮಾಡಲಾಗಿದೆ. ದೇಶದಲ್ಲಿ ಪ್ರಥಮವಾಗಿ ಪ್ರಧಾನಮಂತ್ರಿ ಅವರು ಕೃಷಿ ಟಾಸ್ಕ್ ಫೋರ್ಸ್ ಇದ್ದು ಹೆಡ್ ಆಗಿದ್ದಾರೆ.
ಜಿಲ್ಲಾಧಿಕಾರಿಗಳ ಮೂಲಕ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ರಿಪೋರ್ಟ್ ತೆಗಿತಾ ಇದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಲಿ. ಇವರ ಕೈಯಿಂದ ಒಂದು ಪೈಸೆ ಹಾಕುದು ಬೇಡ, ಕೇಂದ್ರದ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಲಿ. ನಮ್ಮ ರೈತರು ಪುನಃ ಮೊದಲ ಸ್ಥಿತಿಗೆ ಬರ್ತಾರೆ. ಎಸ್ ಮಹೇಶ್ ತುಪ್ಪೇಕಲ್ ಸರ್. ಎಸ್, ನಾನು ಅದನ್ನೇ ಹೇಳೋದು. ಈಗ ಮುಖ್ಯಮಂತ್ರಿಗಳು ದುರಹಂಕಾರಿ ಅಂತ ಹೇಳಿದ್ರು. ಯಡಿಯೂರಪ್ಪನಷ್ಟು ದುರಹಂಕಾರಿ ನಮ್ಮ ಮುಖ್ಯಮಂತ್ರಿಗಳಲ್ಲ. ಒಂದು ಅವಧಿಯಲ್ಲಿ 3 ಜನ ಮುಖ್ಯಮಂತ್ರಿಗಳಾದರು, ಜೈಲಿಗೆ ಹೋದರು, ಬೇಕಾದಷ್ಟು ಬೇಡದ್ದನ್ನೆಲ್ಲ ಮಾಡಿದ್ರು ಈ ರಾಜ್ಯದಲ್ಲಿ. ಆದರೆ ಇವತ್ತು ಈ ಸರ್ಕಾರದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗದಿದ್ದಾಗ ಒಂದು ಮಾತನ್ನು ಅವ್ರು ಹೇಳ್ಬೋದು ಹೊರತು ಬೇರೆ ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಇದು ಇವತ್ತಿನ ವಿಶೇಷ. ದಿನದಿಂದ ರೈತರ ಆತ್ಮಹತ್ಯೆ ಪ್ರಕರಣಗಳ ಇನ್ಕ್ರೀಸ್ ಆಗ್ತಾ ಇರುವಂತದ್ದು ಖಂಡಿತವಾಗಿಯೂ ಕೂಡ ಸರ್ಕಾರಕ್ಕಾಗಿರ್ಬೋದು, ರಾಜ್ಯಕ್ಕಾಗಿರ್ಬೋದು ಅದು ಒಳ್ಳೆಯ ಸಂದೇಶ ಖಂಡಿತ ಅಲ್ಲ. ಅನ್ನದಾತ ರೈತ ಸಾವನ್ನಪ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಂದು ಜವಾಬ್ದಾರಿಯುತ ಸರ್ಕಾರ ಸುಮ್ಮನೆ ಕೂತ್ರೆ ಅದರ ಬೆಲೆಯನ್ನು ಅದು ತೆರಬೇಕಾಗತ್ತೆ. ಏನು ಮಹಾರಾಷ್ಟ್ರದ ವಿದರ್ಭದಲ್ಲಿ ಯಾವ ಪರಿಸ್ಥಿತಿ ಬಂದಿದೆಯಾ ಅಥವಾ ಬಂದಿತ್ತ ಅದೇ ಪರಿಸ್ಥಿತಿ ಇಲ್ಲೂ ಕಂಟಿನ್ಯೂ ಆಗ್ತಾ ಇದೆ ಅಂತ ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಇದೆ. ಸೊ ಎವ್ರಿಬಡಿ ಲವ್ಸ್ ಅ ಗುಡ್ ಡ್ರಾಟ್ ಅಂತ ಒಂದು ಮಾತಿದೆ. ಎಲ್ಲರೂ ಒಳ್ಳೆ ಬರವನ್ನ ನಿರೀಕ್ಷೆ ಮಾಡ್ತಾ ಇರ್ತಾರೆ ಅಂತ. ಸೊ ರಾಜಕೀಯ ಪಕ್ಷಗಳು ಕೂಡ ಅದನ್ನೇ ಕಾಯ್ತಾ ಇದೆ ಅಂತ ಅನಿಸುತ್ತೆ. ರೈತರು ಸಾವನ್ನಪ್ಪಿದಷ್ಟು ನಮಗೆ ಒಳ್ಳೆಯದು ಅಂತ ಏನಾದರೂ ತಿಳ್ಕೊಂಡಿದ್ದಾರಾ ಗೊತ್ತಿಲ್ಲ. ಬಟ್ ಆ ಸೀರಿಯಸ್ನೆಸ್ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ